ನಮಸ್ಕಾರ. ಸ್ವಾತಂತ್ರ್ಯ ಸಂಗ್ರಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾರತದ ನಮ್ಮ ದೇಶದ 75ರ ಸ್ವಾತಂತ್ರ್ಯದ ಈ ಒಂದು ವಜ್ರ ಮಹೋತ್ಸವದ ಸಂದರ್ಭದಲ್ಲಿ ತುಳುನಾಡು ಈ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಯಾವ ರೀತಿ ಸ್ಪಂದಿಸಿತ್ತು ಅನ್ನೋ ಬಗ್ಗೆ ನಾವು ಇವತ್ತು ಮಾತಾಡಲಿಕ್ಕೆ ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಇತಿಹಾಸ ವಿಭಾಗದ ಅಧ್ಯಕ್ಷರಾಗಿರುವಂಥ ಅಂದರೆ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ಬಾರ್ಕೂರ್ ಉದಯ ಅವರಿದ್ದಾರೆ. ನಾನು ಬಾರ್ಕೂರ್ ಉದಯ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ ಸರ್. ನಮಸ್ಕಾರ ಸರ್. ಎಸ್, ಬಾರ್ಕೂರ್ ಉದಯ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಆಮೇಲೆ ಈ ಒಂದು ಮಾತುಕತೆಯನ್ನು ಆರಂಭಿಸ್ತೇನೆ. ಬಾರ್ಕೂರ್ ಉದಯ ಅವರು ಅವರ ಊರಿನ ಹೆಸರೇ ಹೇಳೋ ಹಾಗೆ ಉಡುಪಿ ಜಿಲ್ಲೆಯ ಬಾರ್ಕೂರ್ನವರು. ಭಾರಿ ಚಾರಿತ್ರಿಕವಾದಂಥ ಹಿನ್ನೆಲೆ ಇರುವಂಥ ಊರು ಬಾರ್ಕೂರು. ಅವರು ಮಂಗಳೂರು ವಿಶ್ವವಿದ್ಯಾನಿಲಯದಿಂದಲೇ BA ಪದವಿಯನ್ನು ಜೊತೆಗೆ MA ಪದವಿಯನ್ನು ಮತ್ತು PhD ಪದವಿಯನ್ನು ಪಡೆದವರು. 2001ರಲ್ಲಿ ಪ್ರತಿಷ್ಠಿತ ಕಾಮನ್ವೆಲ್ತ್ ಫೆಲೋಶಿಪ್ ಪಡೆದು ಇಂಗ್ಲೆಂಡ್ನ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಪೋಸ್ಟ್ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದಿದ್ದಾರೆ. 1989ರಿಂದ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅವರು ಇತಿಹಾಸ ಮತ್ತು ಸ್ನಾತಕೋತ್ತರ ಅಧ್ಯಯನ ವಿಭಾಗದಲ್ಲಿ ಅಧ್ಯಾಪನ ವೃತ್ತಿಯನ್ನು ಆರಂಭಿಸಿದರು. ಕೊಲೋನಿಯಲಿಸಮ್, ಪೋಸ್ಟ್ ಕೊಲೋನಿಯಲಿಸಮ್, ನ್ಯಾಷನಲಿಸಮ್, ಮಾಡರ್ನ್ ವರ್ಲ್ಡ್ ಸಿಸ್ಟಮ್ ಮತ್ತು ಕರಾವಳಿ ಕರ್ನಾಟಕದ ಸಾಮಾಜಿಕ ಇತಿಹಾಸದ ಕುರಿತು ವಿಶೇಷವಾದಂಥ ಆಸಕ್ತಿ ಮತ್ತು ಅಧ್ಯಯನ ಮಾಡ್ತಾ ಇರೋರು. ಅವರ ಈ ಒಂದು ಆಸಕ್ತಿ ಮತ್ತು ಅಧ್ಯಯನದ ಫಲವಾಗಿ ಅವರು ನಮ್ಮ ಮುಂದಿಟ್ಟಿರುವಂಥ ಕೃತಿಗಳು ಅನೇಕ. ಅದು ನಾನು ಒಂದು ಅವರ ಕೃತಿಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಅದು 2003ರಲ್ಲಿ ಹೈದರಾಲಿ ಟಿಪ್ಪು ಇತಿಹಾಸ ಕಥನ ಅನ್ನುವಂಥ ಕೃತಿ, ಸಾಮ್ರಾಜ್ಯಶಾಹಿ ಮತ್ತು ರಾಷ್ಟ್ರೀಯತೆ ಮಧ್ಯಪ್ರಾಚ್ಯ ಚರಿತ್ರೆಯ ಸಂಕ್ಷಿಪ್ತ ನಿರೂಪಣೆ, ಅದು 2006ರಲ್ಲಿ ಬಂದಂಥ ಕೃತಿ. ಕೊಲೋನಿಯಲಿಸಮ್ ಆ್ಯಂಡ್ ನ್ಯಾಷನಲಿಸಮ್ ಇನ್ ಈಸ್ಟ್ ಏಷ್ಯಾ, ಇದು 2007ರಲ್ಲಿ ಬಂದಂಥ ಕೃತಿ. ಕೊಲೋನಿಯಲಿಸಮ್ ಆ್ಯಂಡ್ ನ್ಯಾಷನಲಿಸಮ್ ಇನ್ ವೆಸ್ಟ್ ಏಷ್ಯಾ, ಇದು 2008ರಲ್ಲಿ ಬಂದಂಥ ಕೃತಿ. ರಾಷ್ಟ್ರೀಯತೆ ಇತಿಹಾಸ ಕಥನ, ಇದು 2009ರಲ್ಲಿ ಬಂದಂಥ ಕೃತಿ. ಇತಿಹಾಸದ ಸಂಕಥನದಲ್ಲಿ ಪ್ಯಾಲೆಸ್ತೇನ್ ಮತ್ತು ಇಸ್ರೇಲ್ ಪ್ರಶ್ನೆ, ಇದು 2010ರಲ್ಲಿ ಬಂದಂಥ ಕೃತಿ. ಸಾಮ್ರಾಜ್ಯಶಾಹಿ ಚಿಂತನೆಗಳು ಮತ್ತು ಸಿದ್ಧಾಂತಗಳು, ಇದು 2011ರಲ್ಲಿ ಬಂದಂಥ ಕೃತಿ. ಕುದುಮಲ್ ರಂಗರಾವ್ ಬದುಕು ಮತ್ತು ಸಾಧನೆ, ಇದು 2012ರಲ್ಲಿ ಬಂದಂಥ ಕೃತಿ. ವಾಸ್ತವದ ಒಡಕುಗಳು ಇತಿಹಾಸದ ತೊಡಕುಗಳು, ಇದು 2012ರಲ್ಲಿ ಬಂದಿರುವಂಥ ಕೃತಿ. ಇರಾಕ್ ಯುದ್ಧ ಸಾಮ್ರಾಜ್ಯಶಾಹಿಯ ಪುನರಾಗಮನ, ಇದು 2013ರಲ್ಲಿ ಬಂದಿರುವಂಥ ಕೃತಿ. ಮತ್ತು ನನ್ನ ಕೈಯಲ್ಲಿರುವಂಥದ್ದು ಇತಿಹಾಸದ ಶೋಧ, ಗತದ ಹುಡುಕಾಟ, ತುಳು ಸಂಸ್ಕೃತಿ ಚರಿತ್ರೆ ಕಥನ, ಇದು 2015ರಲ್ಲಿ ಬಂದಿರುವಂಥ ಕೃತಿ. ಅಂದರೆ ಒಬ್ಬ ಅಧ್ಯಾಪಕ ನಿರಂತರವಾಗಿ ಅಧ್ಯಯನದಲ್ಲಿ ತೊಡಗಿಸಿಕೊಂಡಿರುವಂಥ ಸಂದರ್ಭದಲ್ಲಿ ಇಷ್ಟೊಂದು ಮೌಲಿಕವಾದ ಕೃತಿಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಬಾರ್ಕೂರ್ ಉದಯ ಅವರು. ಜೊತೆಗೆ ಅನೇಕ ವರ್ತಮಾನದ ವಿಚಾರಗಳಿಗೆ ಬಂದಾಗ ಆಯಾ ಸಂದರ್ಭದಲ್ಲಿ ಅದರ ಇತಿಹಾಸ, ಅದರ ಹಿನ್ನೆಲೆ ಮತ್ತು ಅದರ ಚರಿತ್ರೆಯನ್ನು ಇಟ್ಕೊಂಡು ಮಾತನಾಡ್ತಾ ಇರುವಂಥ ಒಬ್ಬ ಅಪರೂಪದ ಅಧ್ಯಾಪಕರು ಕೂಡ ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರು ಕೂಡ ಆಗಿದ್ದಾರೆ. ಜೊತೆಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಕಲಾ ನಿಕಾಯದ ಡೀನ್ ಕೂಡ ಆಗಿದ್ದಾರೆ. ನಾನು ಈ ಒಂದು ಮಾತುಕತೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ತುಳುನಾಡು ಯಾವ ರೀತಿ ಈ ಒಂದು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಪಂದಿಸಿತ್ತು, ಅಥವಾ ತುಳುನಾಡಿನಲ್ಲಿ ಅದು ಯಾವ ಕಾಲದಲ್ಲಿ ಯಾವ ಕಾಲಘಟ್ಟದಲ್ಲಿ ಸ್ವಾತಂತ್ರ್ಯದ ಕೂಗು ಕೇಳಿ ಬಂತು, ಈ ಎಲ್ಲ ವಿಚಾರಗಳನ್ನು ನಾವಿವತ್ತು ಮಾತನಾಡಲಿಕ್ಕಿದ್ದೇವೆ. ನಾನು ಬಾರ್ಕೂರ್ ಉದಯ ಸರ್ ಹತ್ರ ಮೊದಲಾಗಿ ಕೇಳುವಂಥದ್ದೇ, ನಮ್ಮಲ್ಲಿ ಅಂದರೆ ನಮ್ಮ ಕರಾವಳಿ ಭಾಗ ಅಥವಾ ತುಳುನಾಡು ಭಾಗದಲ್ಲಿ ದೇಶದ ಸ್ವಾತಂತ್ರ್ಯ ಚಳವಳಿ ಅಥವಾ ಹೋರಾಟ ಅದು ಯಾವತ್ತಿನಿಂದ ಆರಂಭವಾಯಿತು, ಅಥವಾ ಯಾವ ರೀತಿಯ ಪ್ರೇರಣೆ ಸಿಕ್ಕಿತ್ತು, ಯಾವ ಕಾಲಘಟ್ಟದಿಂದ ನೀವು ಅದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಬಯಸ್ತೀರಿ? ಮೊದಲ ಬಾರಿಗೆ ನಾನು V4 ಚಾನಲ್ನವರನ್ನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 75ನೇ ವರ್ಷವನ್ನು ಆಚರಣೆ ಮಾಡುವಂಥದ್ದು ಮತ್ತು ಈ ಕಾಲಘಟ್ಟವನ್ನು ನಾವು ವಜ್ರ ಮಹೋತ್ಸವ ಅಂತ ಒಂದು ಶೀರ್ಷಿಕೆ ಅಡಿಯಲ್ಲಿ ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. V4 ಚಾನಲ್ನವ್ರನ್ನ ನಾನು ಇನ್ನೊಂದು ಕಾರಣಕ್ಕೆ ಭಾಳ ಮುಖ್ಯವಾಗಿ ನಾನು ಅವರನ್ನು ಅಭಿನಂದಿಸ್ತಾನೆ. ಯಾತಕ್ಕಂತಂದರೆ ಇವತ್ತಿನ ದಿವಸ ವಿದ್ಯಾರ್ಥಿಗಳಲ್ಲಿ ಸ್ವಾತಂತ್ರ್ಯ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಹೇಗೆ ಬಂತು, ಯಾವಾಗ ಬಂತು, ಯಾತಕ್ಕಾಗಿ ಬಂತು ಮತ್ತು ಇದ್ರ ಬಗ್ಗೆ ಯಾಕೆ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಸಮರ್ಪಕವಾದಂಥ ಅರಿವೇ ಇಲ್ಲದ ಸಂದರ್ಭದಲ್ಲಿ ಅವರಿಗೆ ಅತ್ಯಂತ ಸರಳವಾಗಿ ಮನನ ಮಾಡುವಂಥ ಪ್ರಯತ್ನವನ್ನು ನಾವು ಬೇರೆ ಬೇರೆ ಆಯಾಮದ ಮುಖಾಂತರ ಮಾಡಬೇಕಾಗಿದೆ. ನಾನು ಇತ್ತೀಚಿನ ದಿನಗಳಲ್ಲಿ ಇತಿಹಾಸವನ್ನು ಬೋಧಿಸುವಂಥ ಒಬ್ಬ ಅಧ್ಯಾಪಕ ಆಗಿದ್ದರೂ ಕೂಡ ನಾನು ಕಾಯಂ ಆಗಿಬಿಟ್ಟು ಇತಿಹಾಸದ ವಿದ್ಯಾರ್ಥಿಗಳ ಒಡನಾಟದಲ್ಲಿ ಪಾಲ್ಗೊಂಡು ಇತಿಹಾಸದಲ್ಲಿ ಬಂದು ಹೋಗಿರುವಂಥ ಘಟನೆಗಳನ್ನು ವಿವರಿಸುವಂಥ ಕೆಲಸವನ್ನು ಮಾಡ್ತೀನಿ. ಈ ಸಂದರ್ಭದಲ್ಲಿ ಹಿಂದಿನ ನನ್ನ ಕೃತಿಗಳನ್ನು ನೀವು ಪರಿಚಯ ಮಾಡಿಸ್ತೀವಿ. ಇದರಲ್ಲಿ
ಚರಿತ್ರೆಯನ್ನು ಕಟ್ಟುವಂಥ ವಿಚಾರದಲ್ಲಿ ಶಾಸನಗಳನ್ನು, ವಾಸ್ತುಶಿಲ್ಪಗಳನ್ನು, ಸಾಹಿತ್ಯ ಪ್ರಕಾರಗಳನ್ನು, ಅದು ಪತ್ರಾಗಾರದಲ್ಲಿ ಸಂಗ್ರಹಿಸಿರುವಂಥ ಅಧಿಕೃತವಾದಂಥ ಅಫಿಷಿಯಲ್ ಸೋರ್ಸ್ ಇವನ್ನೆಲ್ಲ ಇಟ್ಕೊಂಡ್ಬಿಟ್ಟು ಮಾತಾಡ್ತೇವೆ. ಬಟ್ ಇತ್ತೀಚೆಗೆ ಭಾಳ ಸೀರಿಯಸ್ ಆಗಿಬಿಟ್ಟು ಅಕಾಡೆಮಿಕ್ ವಲಯಕ್ಕೆ ಪ್ರವೇಶ ಮಾಡ್ತಿರೋದು ದೃಶ್ಯ ಮಾಧ್ಯಮ. ನಿಮ್ಮದು ಈಗ ದೃಶ್ಯ ಮಾಧ್ಯಮದ ಮುಖಾಂತರ ಈ ಥರವಾದ ಒಂದು ಅದ್ಭುತವಾದಂಥ ಚರ್ಚೆಯನ್ನು ಇಟ್ಕೊಂಡಿದ್ರು ಅಂತಂದರೆ, ನಾನು ಇತಿಹಾಸದ ವಿದ್ಯಾರ್ಥಿಯಾಗಿ ಮತ್ತು ಇತಿಹಾಸವನ್ನು ಕಲಿಯುವಂಥ ವಿದ್ಯಾರ್ಥಿಗಳ ಪರವಾಗಿ ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇನೆ. ಈ ದೃಶ್ಯ ಮಾಧ್ಯಮ ಯಾತಕ್ಕಂತಂದ್ರೆ ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ಯುವಕರಿಗೆ ಪುರ್ಸೋತೆ ಇಲ್ಲ. ವಾಟ್ಸಪ್ ಮತ್ತು ಫೇಸ್ಬುಕ್ ನಲ್ಲಿ ಬಿದ್ದು ಹೋಗಿರ್ತಾರೆ. ಬಟ್ ನೀವು ದೃಶ್ಯ ಮಾಧ್ಯಮದ ಮುಖಾಂತರ ಒಂದಷ್ಟು ತುಣುಕುಗಳನ್ನ ಇಟ್ರೆ ಎಲ್ಲ ಒಂದು ಕಡೆ ಒಂದ್ ಸ್ವಲ್ಪ ಪುರ್ಸೋತ್ ಮಾಡ್ಕೊಂಬಿಟ್ಟು ಅದನ್ನ ನೋಡಿಕೊಳ್ಳುವಂತ ಕೆಲಸವನ್ನು ಮಾಡ್ತಾರೆ. ಬಹುಶಃ ಆ ಕಾರಣಕ್ಕಾಗಿ ನೀವು ಒಂದಷ್ಟು ಈ ತರದ ಚರ್ಚೆಗಳು ಮಾಡಿದರೆ ಇದ್ರಲ್ಲಿ ಏನಿದೆ, ದೃಶ್ಯದ ಮುಖಾಂತರ ನೀವೇನನ್ನು ಹೇಳಲಿಕ್ಕೆ ಹೊರಟಿದ್ರ, ಇದು ನೋಡೋಣ ಅಂತ ಕಂಬಿಟ್ಟು ಆಸಕ್ತಿಯಿಂದ ಅವರು ಇದನ್ನು ಆಸ್ವಾದಿಸ್ತಾರೆ ಅನ್ನುವ ಕಾರಣಕ್ಕಾಗಿ ನಾನು ಇದನ್ನ ಬಹಳ ಇಷ್ಟಪಡ್ತೀನಿ. ನೀವು ಒಂದು ಪ್ರಶ್ನೆಯನ್ನು ಬಹಳ ಗಂಭೀರ ಸ್ವರೂಪದ ಪ್ರಶ್ನೆಯನ್ನು ಎತ್ತಿದ್ರಿ. ಈ ಕಾಂಟೆಕ್ಸ್ನಲ್ಲಿ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು. ಈ ವರ್ಷ ವಿಶೇಷವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವಿಶೇಷ ಒಂದು ಆಂದೋಲನವನ್ನು ಮಾಡ್ತಾ ಇದೆ. ಎಲ್ಲರಲ್ಲಿಯೂ ರಾಷ್ಟ್ರೀಯ ಪ್ರಜ್ಞೆಯನ್ನು ಹುಟ್ಟುವಂತ ಮಾತ್ರ ಅಲ್ಲ, ನಮ್ಮ ದೇಶಕ್ಕೆ ಈ ಸ್ವಾತಂತ್ರ್ಯ ಹೆಂಗೆ ಬಂತು ಅನ್ನೋದರ ಬಗ್ಗೆ ಮತ್ತೆ ವ್ಯಾಖ್ಯಾನ ಮಾಡುವಂತ ಒಂದು ಸನ್ನಿವೇಶವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಆ ಕಾರಣಕ್ಕಾಗಿ ನನಗನ್ಸುವಂಥದ್ದು, ನಾನು ರಾಷ್ಟ್ರೀಯವಾದದ ಬಗ್ಗೆ, ರಾಷ್ಟ್ರೀಯತೆ ಬಗ್ಗೆ, ರಾಷ್ಟ್ರೀಯ ಆಂದೋಲನಗಳ ಬಗ್ಗೆ, ಹೋರಾಟಗಳ ಬಗ್ಗೆ, ಬೇರೆ ಬೇರೆ ವಿವಿಧ ಮಜಲುಗಳ ಬಗ್ಗೆ ನಾನು ಕ್ಲಾಸ್ನ ಹೊರಗಡೆ ಮಾತಾಡ್ತಾ ಬಂದವನು ಕೂಡ. ಈಗೀಗ ನನಗನ್ನಿಸ್ತಿದೆ, ಇಡೀ ರಾಷ್ಟ್ರೀಯತೆಯ ಹುಟ್ಟು ಬೆಳವಣಿಗೆ ಅದು ತನ್ನ ಉಚ್ಛ್ರಾವ್ಯ ಘಟ್ಟವನ್ನು ತಲುಪಿ ಇಡೀ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಸಾರ್ವಭೌಮತ್ವವನ್ನು ಅಲ್ಲಾಡಿಸಿಬಿಟ್ಟು ಬುಡ ಸಮೇತ ಅದನ್ನು ಕಿತ್ತ ಹಾಕಿಬಿಟ್ಟು ಅವರಿಂದ ನಾವು ವಿಮೋಚನೆಗೊಂಡಿರುವಂಥ ಪ್ರಕ್ರಿಯೆಯಲ್ಲಿ ರಾಷ್ಟ್ರೀಯತೆಯನ್ನು ನಾವು ಪುನರ್ವ್ಯಾಖ್ಯಾನ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಭಾಳ ಮುಖ್ಯವಾಗಿ ನಾನು ಒಬ್ಬ ತುಳುನಾಡಿನವನು, ಭಾಳ ಹೆಮ್ಮೆಯಿಂದ ತುಳುನಾಡದಲ್ಲಿ ಬಂದು ಹೋಗಿರುವಂಥ 2 ಪ್ರಮುಖವಾದಂಥ ಘಟನೆಗಳನ್ನು ನಾನು ನೆನಪಿಸಿಕೊಂಡು, ಬಹುಶಃ ದೇಶದ ಸ್ವಾತಂತ್ರ್ಯ ನಾವೆಲ್ಲರೂ ಪರಿಭಾವಿಸಿಕೊಂಡಿರೋದು ಹೆಂಗಂತಂದ್ರೆ, 1857ರಲ್ಲಿ ನಡೆದಿರುವಂಥ ಭಾಳ ದೊಡ್ಡ ದಂಗೆ ಅಂತ ಕಂಬಿಟ್ಟು ಅಲ್ಲಿಂದ ನಮ್ಮ ದೇಶದ ಸ್ವಾತಂತ್ರ್ಯ ಆರಂಭ ಆಯಿತು ಅಂತ. ಸ್ವಾತಂತ್ರ್ಯ ಹೋರಾಟ ಸಿಪಾಯಿ ದಂಗೆ ಅಂತಲ್ಲ ಬ್ರಿಟಿಷರ್ ಕರೆದು, ರೈತರ ದಂಗೆ ಅಂತ ಕಂಬಿಟ್ಟು ಇನ್ನೊಂದಷ್ಟು ರಾಷ್ಟ್ರೀಯವಾದಿಗಳು ಹೇಳ್ತಾರೆ ಅವರು, ಅಥವಾ ಇದ್ರ ಒಳಗಡೆ ಒಂದಷ್ಟು ಕಾನ್ಸ್ಪಿರಸಿಗಳು ಇದ್ದಾವೆ ಅಂತ ಇದೆಲ್ಲವನ್ನು ಬ್ರಿಟಿಷರು ಅದಕ್ಕೆ ವ್ಯತಿರಿಕ್ತವಾಗಿ ಬಿಟ್ಟು ಭಾರತೀಯರು ಚರ್ಚೆ ಮಾಡಿದ್ದುಂಟು. ಬಟ್ ನಿಜಕ್ಕೂ ಚರಿತ್ರೆಯ ಪುಟಗಳನ್ನು ನೀವು ಅವಲೋಕನ ಮಾಡಿದರೆ, ನಾನು ಇವತ್ತು 1857ರ ಘಟನೆ ಬೇರೆ, ನಾನು ಇವತ್ತು 2021ರಲ್ಲಿ ಇದ್ದೇನೆ. ಇಲ್ಲಿವರೆಗೆ ಈ ಘಟನಾವಳಿಗೆ ಸಂಬಂಧಪಟ್ಟಿರುವಂಥ ದಾಖಲೆಗಳನ್ನು ಸಮಗ್ರವಾಗಿ ಸಂಗ್ರಹಿಸಿ ಪತ್ರಾಗಾರದಲ್ಲಾಗಿರ್ಬೋದು, ಬೇರೆ ಬೇರೆ ಲೈಬ್ರರಿಗಳಲ್ಲಾಗಿದ್ರು ಅದನ್ನು ಸಂಗ್ರಹಿಸಿಟ್ಟು ಓದುಗರಿಗೆ, ಆಸಕ್ತ ಓದುಗರಿಗೆ ತೆರೆದಿಟ್ಟಿರುವಂಥದ್ದನ್ನು ನೀವು ಮತ್ತೆ ಪುನಃ ಓದಲಿಕ್ಕೆ ಶುರು ಮಾಡಿದರೆ, ನನಗನ್ಸುವಂಥದ್ದು ಕರಾವಳಿಯ 2 ಬಹಳ ಮುಖ್ಯವಾದಂಥ 2 ಘಟನೆ. ಒಂದು ರಾಣಿ ಅಬ್ಬಕ್ಕನ ಹೋರಾಟ. ರಾಣಿ ಬಹಳ ಮುಖ್ಯವಾಗಿ ಈಗ ಬ್ರಿಟಿಷರ ವಿರುದ್ಧ ನಡೆಸಿರುವಂಥ ಹೋರಾಟ, ನಾವು ಒಂದು ತಕ್ಷಣಕ್ಕೆ ಸ್ವಾತಂತ್ರ್ಯ ಹೋರಾಟ ಮತ್ತು ವಿದೇಶಿಯರ ವಿರುದ್ಧ ನಡೆದ ಹೋರಾಟ. ಇಲ್ಲಿಯೂ ಕೂಡ ರಾಣಿ ಅಬ್ಬಕ್ಕ ನಮ್ಮವಳು. ಅನೇಕ ಮಂದಿಗೆ ಇವತ್ತು ರಾಣಿ ಅಬ್ಬಕ್ಕಂದ್ರೆ ಯಾರು ಅಂತನೂ ಗೊತ್ತಿಲ್ಲ. ಬಹಳ ದೊಡ್ಡ ಕೂಗು ಕೇಳಿ ಬರ್ತಾ ಇದೆ, ರಾಣಿ ಅಬ್ಬಕ್ಕನಿಗೆ ಸಿಗಬೇಕಾಗಿದ್ದ ಗೌರವನ ಮಾನ್ಯತೆಯನ್ನು ನಾವು ಕೊಟ್ಟಿಲ್ಲ ಅಂತ. ಬಹುಶಃ ಇದು ಕಾಲ ಪಕ್ವವಾಗಿದೆ ಅಂತ ನಾನು ತಿಳ್ಕೊಳ್ತೇನೆ. ರಾಣಿ ಅಬ್ಬಕ್ಕನ ಹೋರಾಟದ ವಿವಿಧ ಮಜಲುಗಳನ್ನು ಅರ್ಥೈಸ್ತಾನೆ. ಬಹುಶಃ ನನಗನ್ಸು ದೇಶದ ಮುನ್ನೆಲೆಯಲ್ಲಿ ನಡೆದಿರುವಂಥ ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಎಲ್ಲ ಒಂದು ಕಡೆ ಚಾಲನೆ ರಾಣಿ ಅಬ್ಬಕ್ಕನೇ ಕೊಟ್ಲ ಅಂತಕ್ಕಂಥ ನನ್ಗೆ ಅನಿಸ್ತದೆ. ಅಂದ್ರೆ ಪೋರ್ಚುಗೀಸರ ಜೊತೆಗೆ ವಿರುದ್ಧ ಹೋರಾಟ ಮಾಡಿರುವಂಥದ್ದು. ಯಾಕಂದ್ರೆ ಆ ಕಾಲಘಟ್ಟದ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡ್ಬಿಟ್ಟೆ ನಾವು ಏನ್ ಮಾಡ್ಬೇಕು. ಬಟ್ ಎಲ್ಲ ಒಂದು ಕಡೆ ಸ್ವಾತಂತ್ರ್ಯ ಅಂತೇಳಿ ಹೇಳುವಾಗ ಅವಳ ಅಧಿಪತ್ಯ ಅನ್ನುವಂಥದ್ದು, ಅವಳ ಆಳ್ವಿಕೆ ಯಾವ ಪ್ರದೇಶಕ್ಕೆ ಸೀಮಿತವಾಗಿದೆ ಅದೇ ಅವಳ ಜಗತ್ತು. ಅದು ಸಾಂಪ್ರದಾಯಿಕ ಜಗತ್ತಾಗಿರ್ಬೋದು, ರಾಜಕೀಯ ಜಗತ್ತಾಗಿರ್ಬೋದು. ಬಟ್ ಅಲ್ಲಿಯೂ ಕೂಡ ತಾನು ತನ್ನ ಆಡಳಿತದ ವ್ಯಾಪ್ತಿ ಒಳಗಡೆ ಹೊರಗಿನವರು ಅಂದ್ರೆ ಪೋರ್ಚುಗೀಸರು ಹೊರಗಿನವರು ದಾಳಿ ಮಾಡುವಂಥದ್ದು, ಪ್ರವೇಶ ಮಾಡುವಂಥದ್ದು, ಅದನ್ನು ನಿರ್ಬಂಧಿಸಬೇಕು, ಇದರ ವಿರುದ್ಧ ನಾನು ಹೋರಾಟ ಮಾಡಬೇಕು. ಅದು ಮತ್ತು ಹೋರಾಟ ಮಾಡುವಾಗ ಜನರ ಬೆಂಬಲವನ್ನು ಪಡ್ಕೊಂಡ್ಬಿಟ್ಟು
ಈಗ ನೀವು ಅದನ್ನು ಸುಮ್ಮನೆ ಗಮನಿಸಿದ್ರೆ ತುಳುನಾಡಿನ ರಾಜಕೀಯ ಸ್ಥಿತ್ಯಂತರವನ್ನು ನೀವು ಆ ಕಾಲಘಟ್ಟದಲ್ಲಿ ಗಮನಿಸಿದರೆ ಬೇರೆ 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 ಭಾಗಗಳಲ್ಲಿ ತುಳುನಾಡು ಅನ್ನುವ ಸಾಮಂತ ಅರಸರ ಅಧೀನಕ್ಕೆ ಒಳಪಟ್ಟಿರುವಂಥದ್ದು. ಹೌದು ಹೌದು. ಮಧ್ಯಯುಗದ ಸಂದರ್ಭದಲ್ಲಿ ನಾವು ಮಾತಾಡಿದ್ರೆ ವಿಜಯನಗರದ ಸಾಮಂತರಾಗಿ ಬಿಟ್ಟು ಇವರು ಪ್ರತಿನಿಧಿಗಳಾಗಿ ಕೆಲಸ ಮಾಡಿದ್ರು. ಅದು ಉತ್ತರ ಭಾಗದಲ್ಲಿ ಫಾರ್ ಎಕ್ಸಾಂಪಲ್ ಕೊಲ್ಲೂರು ಭಾಗದಲ್ಲಿ ಆಳ್ವಿಕೆ ನಡೆಸಿದ ಹೊನ್ನೆಕಂಬಳಿ ಅರಸರಾಗಿರ್ಬೋದು, ಸಾಂತರು ಬಾರ್ಕೂರು ಸುತ್ತಮುತ್ತ ಆಗಿರ್ಬೋದು, ಅಥವಾ ಚಿಕ್ಕಾಯಿತಾಯಿ ಹೊಯ್ಸಳರ ಪ್ರತಿನಿಧಿಯಾಗಿ ಕೆಲಸ ಮಾಡಿದವರಾಗಿರ್ಬೋದು, ಕಾರ್ಕಳದಲ್ಲಿ ಬೈರ ಅರಸರಾಗಿರ್ಬೋದು, ಮೂಡುಬಿದ್ರೆಯಲ್ಲಿ ಚೌಟ್ರು ಆಗಿರ್ಬೋದು, ಮೂಲಿಕೆಯ ಸಾವಂತರಾಗಿರ್ಬೋದು, ಅಥವಾ ಮಂಗಳೂರಿನ ಭಾಗದಲ್ಲಿ ಚೌಟ್ರ ಇನ್ನೊಂದು ಕೊಂಡಿಯಾಗಿ ಬಿಟ್ಟು ರಾಣಿ ಅಬ್ಬಕ್ಕ ಇರಬಾರ್ದು, ಕುಂಬಳೆ ಅರಸರಾಗಿರ್ಬೋದು, ವಿಟ್ಲದಲ್ಲಿ ಡೊಂಬರಸರಾಗಿರ್ಬೋದು, ಸ್ವಲ್ಪ ನೀವು ಧರ್ಮಸ್ಥಳ ಕಡೆಗೆ ಹೋದ್ರೆ ಬಂಗಾಡಿಯ ಬಂಗರಸರು ಇದ್ರು. ಇವರೆಲ್ಲರೂ ಅವರವರ ಪ್ರದೇಶದಲ್ಲಿ ನಾಯಕರೇ ಅವರು. ಆ ಪ್ರದೇಶದ ವ್ಯಾಪ್ತಿಗೆ ಒಳಪಟ್ಟಿರುವಂತ ಪ್ರಜೆಗಳಿಗೆ ಅವರು ನಾಯಕರು, ಪ್ರಭುಗಳೇ. ಹಾಗೇನೆ ರಾಣಿ ಅಬ್ಬಕ್ಕನು ಕೂಡ ಇಲ್ಲಿ ಪ್ರಭುವಾಗಿ ಕೆಲಸ ಮಾಡಿದಾಳೆ. ಒಂದು ಸರ್ಕಾರವನ್ನು ನಡ್ಸ್ಕೊಂಡ್ ಬಿಟ್ಬೋದಿಲ್ಲ, ಮತ್ತು ಆ ಸರ್ಕಾರದ ವ್ಯಾಪ್ತಿಗೆ ಬಂದಿರುವಂತ ಪ್ರಜೆಗಳ ಹಿತಾಸಕ್ತಿಗಳನ್ನ ರಕ್ಷಣೆ ಮಾಡುವ ಸಂದರ್ಭದಲ್ಲಿ ಪೋರ್ಚುಗೀಸರು ಅವಳ ಆಸಕ್ತಿಗೆ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ. ಅವರ ಮೂಲಭೂತ ಉದ್ದೇಶ ಏನು ಅಂತಂದ್ರೆ ಇಲ್ಲಿನ ಕಾಳುಮೆಣಸು, ಶುಂಠಿ, ಅಕ್ಕಿ, ಸಾಂಬಾರ ಪದಾರ್ಥ. ಅದು ಎಲ್ಲಿಂದ ಶುರುವಾಗುತ್ತೆ? ಇವತ್ತಿನ ಹೊನ್ನಾವರ ಬಂದರು, ಭಟ್ಕಳ, ಬಸರೂರು, ಬಾರ್ಕೂರು, ಗಂಗೊಳ್ಳಿ, ನಂತರ ಮಲ್ಪೆ, ನಂತರ ಹೆಜಮಾಡಿ, ಮಂಗಳೂರು, ಕಾಸರಗೋಡು, ಮಂಜೇಶ್ವರ, ಈ ಭಾಗದಲ್ಲಿರುವಂತಹ ಬಂದರ ಮುಖಾಂತರ ಈ ಭಾಗ ಸಮೃದ್ಧವಾಗಿ ಈ ಸಾಂಪ್ರದಾಯಿಕ ಸ್ಟೇಪಲ್ ಪ್ರಾಡಕ್ಟ್ ಅಂತೇಳಿ ಕರಿತೀವಿ, ಈ ಬಹಳ ಮೌಲ್ಯ ಇರುವಂತ ಪದಾರ್ಥಗಳು ಕಾಳುಮೆಣಸು ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಅಕ್ಕಿ ಆಗಿ. ಇದಕ್ಕೆ ಮಧ್ಯಪ್ರಾಚ್ಯ ಮಾರುಕಟ್ಟೆಯಲ್ಲಿ ಅಥವಾ ಯುರೋಪಿನ ಮಾರುಕಟ್ಟೆಯಲ್ಲಿ, ಮೆಡಿಟೇರಿಯನ್ ಜಗತ್ತಿನಲ್ಲಿ ತೆರೆದಿರುವಂತ ಮಾರುಕಟ್ಟೆಯಲ್ಲಿ ಬಹಳ ದೊಡ್ಡ ಪ್ರಮಾಣದ ಬೇಡಿಕೆ ಇತ್ತು, ಮತ್ತು ಒಳ್ಳೆಯ ಬೆಲೆಯನ್ನು ತಂದು ಕೊಡೋದು. ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ ವ್ಯಾಪಾರಸ್ಥರಿಗೆ ದೊಡ್ಡ ಪ್ರಮಾಣದ ಲಾಭ ಸಿಗುತ್ತೆ. ಆರಂಭದ ದಿನಗಳಲ್ಲಿ ವಸಾಹತುಶಾಹಿ ಅಂತ ಮಾತಾಡುವಾಗ ಪೋರ್ಚುಗೀಸರು ಪ್ರವೇಶ ಮಾಡಿದ್ರು. ಇಲ್ಲಿ ಪೋರ್ಚುಗೀಸರಿಗೆ ಸಮಸ್ಯೆ ಏನಾಯ್ತಂದ್ರೆ, ರಾಣಿ ಅಬ್ಬಕ್ಕ ಅಂತವರು ಉಳಿದ ಈ ಸ್ಥಳೀಯ ಅರಸರಿದ್ದಾರಲ್ಲ, ಅವ್ರ ಜೊತೆಗೆ ಒಪ್ಪಂದ ಮಾಡಿಕೊಂಡಾಗ ಅವರು ಒಪ್ಪಿಕೊಂಡ್ರು ತಮಗೆ, ತಮ್ಮ ಏಜೆನ್ಸಿಗೆ ಈ ಕಾಳುಮೆಣಸು ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಈ ಥರದ ಸ್ಟೇಬಲ್ ಪ್ರಾಡಕ್ಟ್ಸ್ಗಳನ್ನು ಕೊಡ್ಲಿಕ್ಕೆ ಒಪ್ಪಿಕೊಂಡ್ರು. ಅದು ಅತ್ಯಂತ ಕಡಿಮೆ ಬೆಲೆಗೆ. ಅದನ್ನು ಕೊಂಡು ಹೋಗಿಬಿಟ್ಟು ಮಧ್ಯಪ್ರಾಚ್ಯ ಮಾರುಕಟ್ಟೆಯಲ್ಲಿ, ಯುರೋಪ್ನಲ್ಲಿ ದೊಡ್ಡ ಪ್ರಮಾಣದ ಲಾಭವನ್ನು ಗಳಿಸಿದ್ರು. ಇದು ಒಂದು. ಎರಡನೇದು, ಅಲ್ಲಿವರೆಗೆ ಮಲಬಾರ್ನಲ್ಲಿ, ಕೊಚ್ಚಿನ್ನಲ್ಲಿ ಇದೇ ಪ್ರಾಡಕ್ಟ್ಗಳು ಸಿಗ್ತಿದ್ವು. ಆದ್ರೆ ಮಲಬಾರ್ನಲ್ಲಿ ಕೇರಳದ ವ್ಯಾಪಾರಸ್ಥರು ಅಷ್ಟು ಸ್ವಲ್ಪ ಕಡಿಮೆ ಬೆಲೆಗೆ ಕೊಡ್ತಿರ್ಲಿಲ್ಲ. ಇದು ಒಂದು ಅಡೆತಡೆಗಳು ಅವರಿಗೆ ಅಡ್ಡಿ ಎದುರದ್ದು. ಎರಡನೇದು, ಮಲಬಾರ್ ಮತ್ತು ಕೊಚ್ಚಿನಿಂದ ಯುರೋಪಿನ ಬೇರೆ ಬೇರೆ ಭಾಗಗಳಿಗೆ ಅಥವಾ ಮಧ್ಯಪ್ರಾಚ್ಯದ ಬೇರೆ ಬೇರೆ ಭಾಗಗಳಿಗೆ ದೂರವನ್ನು ನೀವು ನೋಡಿದ್ರೆ ಬಹಳ ದೊಡ್ಡ ಲಾಂಗ್ ಟರ್ಮ್ ಟ್ರೇಡ್ ಅನ್ನುವಂಥದ್ದು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಬಟ್ ಕರಾವಳಿ ಅನ್ನುವಂಥದ್ದು ಗುಜರಾತ್ ಮೂಲಕ ಪರ್ಷಿಯನ್ ಗಲ್ಫಿಗೆ ರೀಚ್ ಆಗಿಬಿಟ್ಟು ಅಲ್ಲಿಂದ ಮಧ್ಯಪ್ರಾಚ್ಯಕ್ಕೆ ಮತ್ತು ಮೆಡಿಟೇರಿಯನ್ ಜಗತ್ತಿಗೆ, ನಂತರ ಯುರೋಪಿಗೆ ಕಳುಹಿಸಿಕೊಡ್ಲಿಕ್ಕೆ ಅತ್ಯಂತ ಹತ್ತಿರವಾದಂಥ ಒಂದು ಭೂಮಾರ್ಗ ಇದು ಓಷಿಯಾನಿಕ್ ಹೈವೇ ಮುಖಾಂತರ. ಈ ಕಾರಣಕ್ಕಾಗಿ ಕರಾವಳಿ ಭಾಗ ಅವಳಿಗೆ, ಬಟ್ ಅವರಿಗೆ ಬಹಳ ಮುಖ್ಯ ಆಗುತ್ತೆ. ಇದನ್ನ ತಡೆದಿರುವಂಥದ್ದು ರಾಣಿ ಅಬ್ಬಕ್ಕ. ಅಬ್ಬಕ್ಕನನ್ನು ಏನಾದ್ರೂ ಮಾಡಿಬಿಟ್ಟು ಹತ್ತಿಕ್ಕಬೇಕು, ಅವಳನ್ನ ನಿರ್ಬಂಧಿಸಬೇಕು, ಅವಳನ್ನ ಸರಿಬಡಿಬೇಕು ಅಂತ ಪೋರ್ಚುಗೀಸರು ಬೇರೆ ಬೇರೆ ತರಹದ ವ್ಯೂಹಗಳನ್ನು ಮಾಡಿದ್ರು. ಅದರಲ್ಲಿ ಸ್ಥಳೀಯ ಅರಸರಿಗೆ, ಉಳಿದ ಸ್ಥಳೀಯ ಅರಸರನ್ನ ಹೇಗೆ ತಮ್ಮ ಕಡೆಗೆ ಓಲೈಸಿಕೊಳ್ತಾರೆ, ಯುರೋಪಿನಿಂದ ಬೇರೆ ಬೇರೆ ತರಹದ ಉಡುಗೊರೆಗಳನ್ನ. ಇವತ್ತಿಗೂ ನೀವು ನೋಡಿ, ನಮ್ಮ ಭಾರತೀಯ ಮನಸ್ಥಿತಿ ಹೆಂಗಿತ್ತಂತಂದ್ರೆ, ಯುರೋಪಿಯಿಂದ ಯಾವುದೇ ತರಹದ ಒಂದು ವಸ್ತು ಬಂತು ಅಂದ್ರೆ ಇದು ಯುರೋಪಿಯನ್ ಫಾರಿನ್ ಮೇಡ್ ಅಂತ ಹೇಳಿದಾಗ ಜೀವ ಬಿಡ್ತೀವಿ. ಈ ಸ್ಥಳೀಯ ಅರಸರನ್ನ ಓಲೈಸಿಕೊಳ್ಳಿಕ್ಕೆ ಅವರು ಬಳಸ್ಕೊಂಡಿರೋದು ಈ ರಾಜತಾಂತ್ರಿಕ ವ್ಯವಹಾರ. ಇವರಿಗೆ ಉಡುಗೊರೆಗಳನ್ನು ಕೊಟ್ಟು, ನೀವು ಈ ಉಡುಗೊರೆ ನಿಮಗೆ ಬೇಕಾ, ನಿಮ್ಮಲ್ಲಿರುವಂತ ಈ ಸರಕುಗಳನ್ನು ನಿಮ್ಮ ವ್ಯಾಪಾರಸ್ಥರ ಮುಖಾಂತರ ನಮಗೆ ಕೊಡಿ. ಎಲ್ಲರೂ ಒಪ್ಪಿಕೊಂಡ್ರು, ರಾಣಿ ಅಬ್ಬಕ್ಕ ಒಪ್ಪಿಕೊಳ್ಳಿಲ್ಲ. ಆ ಸಂದರ್ಭದಲ್ಲಿ ಎಲ್ಲಿವರೆಗೆ ಅಂದ್ರೆ ರಾಣಿ ಅಬ್ಬಕ್ಕನ ಗಂಡ ಬಂಗಾರಸ ಲಕ್ಷ್ಮಪ್ಪ ಅನ್ನುವ ಬಂಗಾರ ರಾಜರ, ಅವನು ಆರಂಭದಿಂದ ಮದುವೆ ಆದಂದಿನಿಂದಲೇ ಗಂಡ ಹೆಂಡತಿ ಇಬ್ಬರು ಸರಿ ಇರಲಿಲ್ಲ. ಆದ್ರೂ ಪೋರ್ಚುಗೀಸರು ಬಂಗಾರಸನನ್ನ ಓಲೈಸಿಕೊಳ್ಳ, ಮತ್ತೆ ಕೊನೆಗೆ 1556ರಲ್ಲಿ ಬಂಗಾರಸ ತೀರ್ಕೊಂಡ್ಬಿಡ್ತಾನೆ. ಅವನ ಅಳಿಯ ರಾಮರಾಯ ಸಿಕ್ಕಿದ್ದೇ ಇದು ಒಳ್ಳೆ ಕಾಲ ಪಕ್ವವಾಗಿದೆ ಅಂತೇಳಿ ಹೇಳಿ ರಾಣಿ ಅಬ್ಬಕ್ಕನನ್ನ ಬಲಿ ತಕೊಳ್ಬೇಕು,
ರಾಣಿ ಅಬ್ಬಕ್ಕನ ಇಡೀ ಪ್ರಾಂತವನ್ನು ನಾನು ಆಕ್ರಮಿಸಿಕೊಳ್ಳಿಕ್ಕೆ ನಾನು ಪೋರ್ಚುಗೀಸರಿಂದ ಪಡ್ಕೊಂಡ್ಬಿಟ್ರೆ ಅತ್ಯಂತ ಸುಲಭವಾಗಿ ಆಕ್ರಮಿಸಿಕೊಳ್ಳೋದು ಮಾತ್ರ ಅಲ್ಲ, ಇಲ್ಲಿರುವಂಥ ಸಂಪತ್ತಿನ ಲಾಭವನ್ನು ನನ್ನದಾಗಿ ಮಾಡಿಕೊಳ್ಳಿಕ್ಕಾಗತ್ತಂತೇಳಿ ಇವನು ಹೆಣೆದಿರುವಂತಹ ಒಂದು ಪಿತೂರಿ ಇದೆಯಲ್ಲ, ಈ ಪಿತೂರಿಗೆ ಪೋರ್ಚುಗೀಸರನ್ನ ಹಿಡಿತಾನೆ. ಇದು ರಾಮಪ್ಪನ ಮೇಲೆ ಸಿಟ್ಟು ಮಾತ್ರ ಅಲ್ಲ, ಪೋರ್ಚುಗೀಸರ ವಿರುದ್ಧನೂ ಅಬ್ಬಕ್ಕನಿಗೆ ಸಿಟ್ಟು ಬಂತು. ಇನ್ಫ್ಯಾಕ್ಟ್ ಪೀತ್ರೋ ಡೆಲ್ಲ ವಾಲ್ಲ ಅಂತ ಕಮಿಟಿ ಇಟಲಿಯಿಂದ ಬಂದಿರುವಂತ ಪ್ರವಾಸಿಗ ತನ್ನ ಪ್ರವಾಸಿ ಕಥನದಲ್ಲಿ ಅವನು ಬರೀತಾನೆ ರಾಣಿ ಅಬ್ಬಕ್ಕನ ಬಗ್ಗೆ. ರಾಣಿ ಅಬ್ಬಕ್ಕ ಅನ್ನೋದು ನಾವ್ಯಾರೋ ಪ್ರಶಸ್ತಿ ಕೊಟ್ಟಿರೋದಲ್ಲ, ಆ ಬಿರುದು ಜನಗಳು ಕೊಟ್ಟಿರೋದಲ್ಲ. ಆ ಕಾಲದಲ್ಲಿ ಅವಳ ಆಳ್ವಿಕೆಗೆ ಒಳಪಟ್ಟಿರುವಂತ ಜನರೇ ಅವಳನ್ನು ಒಪ್ಪಿಕೊಂಡ್ಬಿಟ್ಟು, ಅವಳ ಅಧಿಪತ್ಯವನ್ನು ಒಪ್ಪಿಕೊಂಡ್ಬಿಟ್ಟು ಇವಳು ನಮ್ಮ ಜನನಾಯಕಿ ಅಂತ ಕಮಿಟಿ ಹೇಳಿ ಆ ಬಿರುದನ್ನು ಕೊಟ್ಟಿದ್ದು. ಆ ಕಾಲದ ಎಲ್ಲ ಶಾಸನಗಳನ್ನು ನೋಡಿದ್ರೆ ಅಬ್ಬಕ್ಕನನ್ನ ರಾಣಿ ಅಬ್ಬಕ್ಕ ಅಂತಾನೆ ಉಲ್ಲೇಖ ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ಇವತ್ತು ಯಾರ್ಯಾರಿಗೆ ಎಂತೆಂತ ಆರ್ಟಿಫಿಷಿಯಲ್ ಆದ ಬಿರುದುಗಳು ಕೊಡ್ತಾರೆ, ಅದು ಹಂಗಲ್ಲ. ಚಾರಿತ್ರಿಕವಾಗಿ ಜನಗಳೇ ಅವಳನ್ನ ಪುರಸ್ಕರಿಸಿ ಇದು ಮಾಡಿದ್ರು. ಯಾತಕ್ಕಂತಂದ್ರೆ ಪೋರ್ಚುಗೀಸರು ವಿರುದ್ಧ ಹೋರಾಟ ಮಾಡುವ ಸಂದರ್ಭದಲ್ಲಿ ಆ ಪ್ರಾಂತದ ಒಳಗಡೆ ಇರುವಂತ ಎಲ್ಲಾ ಸಮುದಾಯಗಳು, ಈಗ ಇದು ರಾಣಿ ಅಬ್ಬಕ್ಕನ ಉತ್ಸವದ ಸಂದರ್ಭದಲ್ಲಿ ಒಂದು ಪರಿಭಾಷೆಯನ್ನು ಬಳಸ್ತಾರೆ ಉತ್ಸವ ಸಮಿತಿಯವರು. ಬನ್ನಿ ಅಬ್ಬಕ್ಕನ ಊರಿಗೆ, ಧರ್ಮ ಸಮನ್ವಯದ ಬೀಡಿಗೆ ಬನ್ನಿ ಅಂತ ಕಮ್ಮಿ. ಎಷ್ಟು ಚಂದವಾದ ಲೇಬಲ್ ನೋಡಿ. ಅಂದ್ರೆ ಅಬ್ಬಕ್ಕನ ನಾಡು ಅನ್ನುವಂಥದ್ದು ಧರ್ಮ ಸಮನ್ವಯತೆಯ ಒಂದು ನಾಡು ಮಾತ್ರ ಅಲ್ಲ, ಸಾಮಾಜಿಕ ಸಾಮರಸ್ಯವನ್ನು ಸಾರುವಂತ ಒಂದು ಬೀಡಾಗಿತ್ತು. ಅಬ್ಬಕ್ಕನ ಸೈನ್ಯದಲ್ಲಿ ಯಾತಕ್ಕಂತಂದ್ರೆ ಅಲ್ಲಿ ನೋಡಿ, ಈ ಕಾಳುಮೆಣಸಿಗೆ ಸಂಬಂಧಪಟ್ಟಂತೆ ಈ ಅಕ್ಕಿ ಶುಂಠಿ ಬೆಳೆಗಾರರಿಗೆ ಅಬ್ಬಕ್ಕನೆ ಮುಂದೆ ನಿಂತು ರಕ್ಷಣೆ ಕೊಡ್ತಿದ್ವಿ. ಅವಳದೊಂದೇ ಒಂದು ಉದ್ದೇಶ, ನನ್ನ ಅಧಿಕಾರದ ವ್ಯಾಪ್ತಿಗೆ ಬಂದಿರುವಂತ ಎಲ್ಲ ವ್ಯಾಪಾರಸ್ಥರು ಅಥವಾ ರೈತರು ಬೆಳೆಸಿರುವಂತ ಉತ್ಪನ್ನಗಳಿಗೆ ಒಳ್ಳೆಯ ಬೆಲೆ ಸಿಗಬೇಕು, ಅವರ ಜೀವನದಲ್ಲಿ ಬದಲಾವಣೆಯನ್ನು ಕಾಣಬೇಕು, ಯಾವುದೇ ಕಾರಣಕ್ಕೂ ಪೋರ್ಚುಗೀಸರ ಕೈಗೆ ಗೊಂಬೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಅವರನ್ನ ಜೊತೆಗಿಟ್ಕೊಂಡ್ಬಿಟ್ಟು ಪೋರ್ಚುಗೀಸರ ವಿರುದ್ಧ ಇಲ್ಲಿ ಕ್ರೈಸ್ತರು ಇದ್ರು, ಮುಸಲ್ಮಾನರು ಇದ್ರು. ಈಗ ಉಳ್ಳಾಲ ಭಾಗದಲ್ಲಿ ಹಂಜಮಾನರು ಅಂದ್ರೆ ವಿಜಯನಗರ ಕಾಲದಲ್ಲಿ ಬಹಳ ದೊಡ್ಡ ವ್ಯಾಪಾರಸ್ಥರು, ಇವರು ಕೂಡ ಉಳ್ಳಾಲ ಅಬ್ಬಕ್ಕ ರಾಣಿ ಜೊತೆಗೆ ಇದ್ದವರು. ಬಿಲ್ಲವರಾಗಿರ್ಬೋದು, ಬಂಟರಾಗಿರ್ಬೋದು, ಮಗವೀರರು ಎಲ್ಲರೂ ಇದೆ. ಈಗ ಅವಳ ಟೆಕ್ನಾಲಜಿ ನೀವು ನೋಡಿ, ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡುವಾಗ ಪೋರ್ಚುಗೀಸರು ಕೊನೆಗೆ ಒಪ್ಪಂದಕ್ಕೆ ಒಪ್ಪಲಿಲ್ಲ. ಅಬ್ಬಕ್ಕ ರಾಣಿ ಕೊನೆಗೆ ಪೋರ್ಚುಗೀಸರನ್ನ ಸದೆ ಬಳಿಯೋದಕ್ಕೋಸ್ಕರ ತನ್ನದೇ ಒಂದು ಹೊಸ ಹಡಗನ್ನು ಪಡೆದು ವ್ಯಾಪಾರಿಗಳ ಮುಖಾಂತರನೇ ಮಧ್ಯಪ್ರಾಚ್ಯದ ಜಗತ್ತಿಗೆ ಸಮುದ್ರದ ಮಾರ್ಗವಾಗಿ ಈ ಎಲ್ಲ ಸರಕುಗಳನ್ನು ರವಾನೆ ಮಾಡ್ತಾಳೆ, ಲಾಭ ಗಳಿಸುವಂತ ಪ್ರಯತ್ನ ಮಾಡ್ತಾಳೆ. ಲಾಭ ಬಂದಿರುವಂತದ್ದು ರೈತರಿಗೆ ಕೊಡ್ಬೇಕನ್ನುವಂಥದ್ದು. ಅಂದ್ರೆ ರೈತರ ಪರವಾಗಿ ಉದಾತ್ತವಾದಂತ ಮನಸ್ಸಿತ್ತು, ಅದ್ಭುತವಾದದ್ದು. ನಾವು ಇವತ್ತಿಗೆ ಕೂಡ ರೈತರ ಸಾಲ ಮನ್ನಾ ಬಟ್ ಆ ಕಾಲದಲ್ಲಿ ಅಬ್ಬಕ್ಕ ರಾಣಿ ತೆಗೆದುಕೊಂಡಿರುವಂತ ನಿರ್ಣಯ ಅನ್ನುವಂಥದ್ದು ಉಂಟಲ್ಲ, ಜನರ ಪರವಾಗಿ ಇರುವಂತದ್ದು. ಆ ಕಾರಣಕ್ಕಾಗಿ ಅವಳು ಟೆಕ್ನಾಲಜಿ ಅವಳ ಹತ್ರ ಫಿರಂಗಿರ್ಲಿಲ್ಲ, ಮದ್ದುಗುಂಡು ಇರ್ಲಿಲ್ಲ. ಪೋರ್ಚುಗೀಸರು ಈ ವಿಚಾರದಲ್ಲಿ ಬಲಾಢ್ಯರು. ಕೊನೆಗೆ ಪೋರ್ಚುಗೀಸರನ್ನ ಸದೆ ಬಡಿಯುವುದು ಹೆಂಗೆ, ಸಮುದ್ರದಲ್ಲಿ ಅವರ ಹಡಗುಗಳ, ಅವರ ಸೈನಿಕರು ಇರುವಂತಹ ಹಡಗುಗಳಿಗೆ ಅಥವಾ ಭೂಮಿ ಮೇಲೆ ಅವರು ಹೋರಾಟ ಮಾಡಿದ ಸಂದರ್ಭದಲ್ಲಿ ಈ ತುಳುನಾಡಿನ ತೆಂಗಿನ ಮರ ಇದೆಯಲ್ಲ, ತೂಟೆಯನ್ನ ಹಿಡ್ಕೊಂಡ್ಬಿಟ್ಟು ಬೆಂಕಿ ಕೊಟ್ಟಿದ್ದು. ಆ ಬೆಂಕಿ ಮೈ ಮೇಲೆ ಬಿದ್ದಾಗ ಹೆದ್ರಿ ಬಿಟ್ಟು ಪೋರ್ಚುಗೀಸರು ಬಿಟ್ಟೋಗಿ ಬಿಟ್ರಲ್ಲ. ಅಂದ್ರೆ ಇದು ಒಂದು ಸ್ವಾತಂತ್ರ್ಯದ ಕಹಳೆ. ವೀರರಾಣಿ ಅಬ್ಬಕ್ಕ ನಮ್ಮ ಈ ಭೂಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಪೋರ್ಚುಗೀಸರನ್ನ ಅಂದ್ರೆ ವಿದೇಶಿಯರನ್ನ ಓಡಿಸ್ಲಿಕ್ಕೆ ಹೊಸ ತಂತ್ರಗಾರಿಕೆಯನ್ನು ಬಳಸಿಕೊಂಡು ಸ್ವಾತಂತ್ರ್ಯದ ಕಹಳಿಯನ್ನು ಊದುವಂತ ಪ್ರಯತ್ನ ಮಾಡಿದೆ. ಆ ಕಾರಣಕ್ಕೆ ಅವಳಿಗೆ ಒಂದು ನಾವು ವಿಶೇಷವಾದಂಥ ಬಂಧನೆ ಇಟ್ಕೊಂಡ್ಬಿಟ್ಟು ಆರಂಭ ಇಲ್ಲಿ ಆಯ್ತು ಅಂತ ನನಗನ್ಸು. ಈಗ ಅಬ್ಬಕ್ಕ ರಾಣಿಯ ವಿಚಾರಕ್ಕೆ ಬರುವಾಗ, ಈಗ ಪೋರ್ಚುಗೀಸರ ಜೊತೆಗೆ ನಡೆದಂಥ ಈ ಒಂದು ಹೋರಾಟ, ಹೌದು, ಮುಂದೆ ಅಬ್ಬಕ್ಕ ರಾಣಿ ಸೋಲುವಂಥ ಪರಿಸ್ಥಿತಿ ಕೂಡ ಬರುತ್ತೆ. ಈಗ ನೀವು ಇಡೀ ಭಾರತದ ಸ್ವಾತಂತ್ರ್ಯದ ಅಥವಾ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ಮಾತನಾಡುವಾಗ ನಾವು ಇಡೀ ನಮ್ಮ ಚರಿತ್ರೆಯಲ್ಲಿ ನಾವು ನೋಡುವಂಥದ್ದು ಬ್ರಿಟಿಷರ ಜೊತೆಗೆ ಹೋರಾಟ ಮಾಡಿದವರು ಮಾತ್ರ ಸ್ವಾತಂತ್ರ್ಯ ಹೋರಾಟಗಾರರು ಅಂತ. ಅದು ಕೂಡ ತುಳುನಾಡದಲ್ಲಿ ನಡೆದಿದೆ. ಈಗ ನೋಡಿ, ಎಲ್ಲ ಒಂದು ಕಡೆ ನೀವು ಈ ಆಧಾರಗಳನ್ನ ದೃಢೀಕರಣ ಮಾಡ್ತಾ ಅಧ್ಯಯನ ಮಾಡ್ತಾ ಹೋಗುವಾಗ ಎಲ್ಲ ಒಂದು ಕಡೆ ಅಬ್ಬಕ್ಕ ರಾಣಿ ಕಾಲಕ್ಕೆ ಸಂಬಂಧ ಇರುವಂತ ದಾಖಲೆಗಳನ್ನ ಇಟ್ಟುಕೊಂಡ್ಬಿಟ್ಟು ನೀವು ಜೋಡಿಸುವಂತ ಪ್ರಯತ್ನ ಮಾಡಿದ್ರೆ
1837ರಲ್ಲಿ ಸುಳ್ಯ ಭಾಗದಲ್ಲಿ ಬಹಳ ದೊಡ್ಡ ಒಂದು ಅಲ್ಲಿಗೆ ಬರ್ತೇನೆ. ಅಲ್ಲಿಗೆ ಬರೋದಕ್ಕಿಂತ ಮೊದಲು ಅಂದ್ರೆ ಅಬ್ಬಕ್ಕರಾಣಿ ಏನು ಪೋರ್ಚುಗೀಸರ ಜೊತೆಗೆ ಏನು ಹೋರಾಟ ಮಾಡಿದ್ಲು, ಪೋರ್ಚುಗೀಸರ ಜೊತೆಗಿನ ಹೋರಾಟ ಕೂಡ ಭಾರತದ ಸ್ವಾತಂತ್ರ್ಯದ ಒಂದು ಅಂಗನೇ ಆಗಬೇಕು ಅಂತಕೊಂಡು ನಾನು ಅಂದ್ಕೊಳ್ಳೋದು. ಯಾತಕ್ಕಂತಂದ್ರೆ ಇಲ್ಲಿ ತನ್ನ ಭಾಗ, ನಾನು ಇವತ್ತು ದೇಶ ಅಂತಲೇ ಭಾರತ ನನ್ನ ದೇಶ ಅಂತ ತಕೊಂಬಿಟ್ಟು ಹೇಳ್ಬೋದು, ಬಟ್ ಆ ಕಾಲಘಟ್ಟದಲ್ಲಿ 16ನೇ ಶತಮಾನದಲ್ಲಿ ನಮ್ ದೇಶ ಅಂತಲ್ಲಿ ಹೇಳಿದ್ರೆ ಬೇರೆ ಬೇರೆ ಇಡೀ ದೇಶದ ಉದ್ದಕ್ಕೂ ಬೇರೆ ಬೇರೆ ರಾಜರು ತುಂಡರಸರು ಆಳ್ವಿಕೆ ಮಾಡ್ತಾ ಇದ್ರು. ಅವರಿಗೆ ಅವರ ಆಳ್ವಿಕೆಗೆ ಒಳಪಟ್ಟಿರುವಂತ ಪ್ರದೇಶವೇ ಅವ್ರ ದೇಶ. ಈಗ ಅಬ್ಬಕ್ಕರಾಣಿ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡುವಾಗ ಜನರಿಗೆ ಕರೆ ಕೊಟ್ಟಿರುವಂತದ್ದು, ನನ್ನ ವ್ಯಾಪ್ತಿಗೆ ಒಳಪಟ್ಟಿರುವಂತ ಈ ಜಾಗ ನಾನು ಯಾರಿಗೂ ಆಕ್ರಮಿಸಿಕೊಳ್ಳಿಕ್ಕೆ ಬಿಡುದಿಲ್ಲ. ಇವತ್ತಿನ ರಾಷ್ಟ್ರ ಅನ್ನುವಂತ ಒಂದು ಪರಿಕಲ್ಪನೆಗೂ ಆವತ್ತಿನ ಇದಕ್ಕೂ ತುಂಬಾ ಅಜಗಜ ಅಂತಾರ. ನಾನು ಒಂದ್ ಹೇಳುದು, ಚರಿತ್ರೆ ವಿದ್ಯಾರ್ಥಿಯಾಗಿ ಈ ತರದ ಚರ್ಚೆ ಮಾಡುವ ಸಂದರ್ಭದಲ್ಲಿ ಸಮಕಾಲೀನ 21ನೇ ಶತಮಾನದಲ್ಲಿ ನಿಂತ್ಕೊಂಡ್ಬಿಟ್ಟು ಆ ಕಾಲಘಟ್ಟದ ಘಟನೆಯನ್ನ ಗ್ರಹಿಸಬಾರದು. ಆ ಕಾಲದ ಪರಿಸ್ಥಿತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ಆ ಪರಿಸ್ಥಿತಿಗೆ ಅನುಗುಣವಾಗಿ ಬಿಟ್ಟು ನಾವು ಇದನ್ನ ವ್ಯಾಖ್ಯಾನಿಸಿ ಮಾಡುವಂತ ಕೆಲಸ ಮಾಡಿ ಹಂಗೆ ಮಾಡಿದ್ದೆ ಹೋದಂತಾದ್ರೆ ಹೌದು. ಬಹಳ ಯಾಕಂದ್ರೆ ಪೋರ್ಚುಗೀಸರು ವಿದೇಶಿಯರು ಹೌದು. ಖಂಡಿತ ನಾವು 19ನೇ ಶತಮಾನದಲ್ಲಿ ನಡೆದಿರುವ ಸ್ವಾತಂತ್ರ್ಯ ಹೋರಾಟದ ವಿದೇಶಿಯರ ವಿರುದ್ಧ ಬ್ರಿಟಿಷರು ಬೇರೆ, ಅವರ ಮುಖವಾಡಗಳು ಬೇರೆ ಆಗಿದ್ದು. ಬಟ್ ಅಲ್ಲಿಯೂ ಸ್ವಾತಂತ್ರ್ಯ ಪರಿಕಲ್ಪನೆ ನಾವು ಏರುದನಿಯಲ್ಲಿ ಯಾಕೆ ಮಾತಾಡ್ತೀವಿ ಅಂತಂದ್ರೆ ನಮ್ಮ ಸ್ವಾತಂತ್ರ್ಯದ ಪರಿಭಾಷೆಯನ್ನು ಆ ಕಾಲಘಟ್ಟದಲ್ಲಿ ಬದಲಾಗಿದೆ. ಈ ದೇಶದಲ್ಲಿ ಪ್ರತಿ 12 ಕಿಲೋಮೀಟರ್ಗೆ ನಮ್ಮ ಭಾಷೆಗಳು ಬದಲಾಗ್ತವೆ. ಈಗ 16ನೇ ಶತಮಾನಕ್ಕೂ 19ನೇ ಶತಮಾನಕ್ಕೂ ಬರುವಾಗ ನಮ್ಮ ಯೋಜನೆಗಳು ಅಭೂತಪೂರ್ವವಾಗಿ ಬದಲಾವಣೆ ಆಗಿದೆ. ಈಗ ಈ ಘಟನೆಯನ್ನ ನೋಡ್ಕೊಂಡ್ಬಿಟ್ಟು ಉದಾಹರಣೆಯಾಗಿ ಇಟ್ಕೊಂಡ್ಬಿಟ್ಟು ಪ್ರೇರಣೆಯಾಗಿ ಬಿಟ್ಟು ಬೇರೆಯವರು ತಗೊಂಡಿದ್ದಾರೆ. ಯಾಕಂದ್ರೆ 1857ರ ಘಟನೆಯನ್ನೇ ಇಟ್ಕೊಂಡ್ಬಿಟ್ಟು ನೀವು ಸ್ವಾತಂತ್ರ್ಯದ ಪರಿಭಾಷೆಯನ್ನ ಮಾತಾಡಿದ್ರು ಕೂಡ ಅದಕ್ಕಿಂತ ಮೊದಲು ಅಬ್ಬಕ್ಕರಾಣಿ ನಡೆಸಿರುವಂತಹ ಹೋರಾಟದ ಹಾಗೆ ಸುಮಾರು 30ಕ್ಕೂ ಹೆಚ್ಚು ಘಟನೆಗಳು ದೇಶದ ಉದ್ದಕ್ಕೂ ನಡೆದಿದ್ದಾವೆ. ಅವು ಯಾವುದು ಪ್ರಾಮುಖ್ಯ ಅಂತ ನಮಗೆ ಹೇಳಲಿಕ್ಕೆ ಅವು ಯಾವುದು ಅಪ್ರಸ್ತುತ ಅಂತ ಹೇಳಲಿಕ್ಕೆ ಸಾಧ್ಯ. ಪ್ರಸ್ತುತ ಆದವುಗಳೇ. ಒಂದಂತಂದ್ರೆ ನಾವು ಮಾನಸಿಕವಾಗಿ ಅದನ್ನು ಒಪ್ಪಿಕೊಳ್ಳಬೇಕಾದಂತ ಒಂದು ಅನಿವಾರ್ಯತೆ ನಮ್ಮ ಮುಂದೆ ಇರ್ಬೇಕು. ಹಂಗೆ ಮಾಡಿದಾಗ ಮಾತ್ರ ಸ್ವಾತಂತ್ರ್ಯದ ಕಹಳೆ ಮತ್ತು ಆ ತರದ ಒಂದು ಚಳವಳಿಗೆ ಆರಂಭ ಎಲ್ಲಿಂದ ಬಂತು ಅಂತಲ್ಲಿ ಹೇಳಿದ್ರೆ ಈ ತರದ ಸ್ಥಳೀಯ ಮಟ್ಟದಲ್ಲಿ ನಡೆದಿರುವ ಚಳವಳಿ ಅಬ್ಬಕ್ಕರಾಣಿ ಅದಕ್ಕೆ ನನಗೆ ಬಹಳ ವಿಶೇಷ ಆಗ್ತಲ್ಲ ಚರಿತ್ರೆ ವಿದ್ಯಾರ್ಥಿ. ಅಬ್ಬಕ್ಕನ ವಿಚಾರ ನೀವು ಮಾತಾಡಿದ್ರಿ. ಅನಂತರ 1837ರ ಏನು ಕೊಡಗು ಸುಳ್ಯ ರೈತರ ಹೋರಾಟ ಅಥವಾ ಆವತ್ತಿನ ಏನು ಕಲ್ಯಾಣಪ್ಪನ ಕಟಕಾಯ ಅಂತ ವಿಚಾರ, ಅದನ್ನು ಯಾವ ರೀತಿ ನೀವು ವಿಶ್ಲೇಷಣೆ ಮಾಡ್ತೀರಿ? ನನಗನ್ಸುವಂಥದ್ದು ಅಬ್ಬಕ್ಕರಾಣಿ ಹಚ್ಚಿರುವಂಥ ಕಿಚ್ಚಿದೆಯಲ್ಲ, ಇದರ ಮುಂದುವರಿದ ಭಾಗವಾಗಿ ಸುಳ್ಯ ಪರಿಸರದಲ್ಲಿ 1837ರಲ್ಲಿ ಆರಂಭ ಆಯಿತು. ಕೊಡಗು ಮತ್ತು ಸುಳ್ಯ ಭಾಗ ಈ ಘಟನೆಯಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಕಲ್ಯಾಣಪ್ಪ ನೇರವಾಗಿ ಬ್ರಿಟಿಷರ ವಿರುದ್ಧನೇ ಬಂದು ಹೋರಾಟ ಮಾಡಿ ನೇರವಾಗಿ ಇದು ಮಾಡ್ಯಾರ. ಯಾತಕ್ಕಂತಂದ್ರೆ 1834ರಲ್ಲಿ ಕೊಡಗಿನಲ್ಲಿ ಹಾಲೇರಿ ಮಂತದವರು ಆಳ್ವಿಕೆ ನಡೆಸ್ತಾ ಇದ್ರು. ಅಲ್ಲಿನ ಕೊನೆಯ ಅರಸ ಚಿಕ್ಕ ವೀರರಾಜೇಂದ್ರ, ನೀನು ಇಲ್ಲಿ ಅಧಿಕಾರ ಮುಂದುವರಿಸಲಿಕ್ಕೆ ನಾಲಾಯಕ ವ್ಯಕ್ತಿ, ನೀನು ಸೀದಾ ನಿನ್ನ ಜವಾಬ್ದಾರಿ ನಾವು ವಹಿಸಿಕೊಳ್ತೀವಿ, ನೀನು ಸೀದಾ ಕಾಶಿ ಯಾತ್ರೆಗೆ ಹೋಗುವಂತ ಬ್ರಿಟಿಷ್ ಕಳಿಸಿಕೊಡ್ತೀವಿ. ಇದು ಕುತಂತ್ರದ ರಾಜಕಾರಣ. ಪಾಪ ನಮ್ಮ ಭಾರತೀಯರಿಗೆ ಯಾವುದು ಗೊತ್ತೇ ಇಲ್ಲ, ಮುಗ್ಧರು ಅಂತ ಕಂಬಟ್ಟು ಹೇಳಿ ಇವ್ರು ಹೇಳಿದ್ದು ಸತ್ಯ ಅಂತ ಕಂಬಿಟ್ರ ಅವನು ಹೋಗಿಬಿಡ್ತಾನೆ. ಅದಾದ ನಂತರ ಇಲ್ಲಿ ನಮ್ಮ ಸುಳ್ಯ ಭಾಗವನ್ನ, ಅಮರ ಸುಳ್ಯ ಅಂತ ಕಂಬಿಟ್ಟು ಒಂದು ಪ್ರಾಂತ್ಯವನ್ನ ಬ್ರಿಟಿಷರು ತಮ್ಮ ಆಕ್ರಮಿಸಿಕೊಂಡು ತಮ್ಮದಾದಂಥ ಪ್ರಭುತ್ವದ ಅಂಗವಾಗಿ ಅವರು ಘೋಷಣೆ ಮಾಡ್ತಾರೆ. ಘೋಷಣೆ ಮಾಡುವುದು ಮಾತ್ರ ತಕ್ಷಣಕ್ಕೆ ಅವರು ಒಂದು ಭೀಕರವಾದಂತಹ ಸನ್ನಿವೇಶ ಸೃಷ್ಟಿ ಮಾಡೋರು. ಅದು ಆ ಭಾಗದ ರೈತರಿಗೆ, ವ್ಯಾಪಾರಸ್ಥರಿಗೆ ಬಹಳ ದೊಡ್ಡ ಸವಾಲಾಗಿ ಕಂಡುಬಿಡುತ್ತೆ. ಕಂದಾಯ ಜಾಸ್ತಿ ಮಾಡಿದ್ರು, ಅದು ಹೊಗೆಸೊಪ್ಪು ಮತ್ತು ಉಪ್ಪಿನ ಮೇಲೆ. ಅದರ ನಂತರ ಶುಂಠಿ, ಬೆಲ್ಲ ಈ ಸರಕುಗಳ ಮೇಲೆ ಶುಂಠಿ ಇದು ತೆರಿಗೆಯನ್ನ ಜಾಸ್ತಿ ಮಾಡಿದ್ರು. ಇದೊಂದು ತಕ್ಷಣಕ್ಕೆ ನಾನು ಅದಕ್ಕೆ ಆವಾಗ ಮಾತಾಡಕ್ಕೆ ಹೇಳಿದೆ, ಸಾಮ್ರಾಜ್ಯಶಾಹಿ ಪ್ರಭುತ್ವ ಇಲ್ಲಿ ತಮ್ಮ ಆಧಿಪತ್ಯವನ್ನು ಸ್ಥಾಪನೆ ಮಾಡಿದ
ತಕ್ಷಣವೇ ದೇಶೀಯ ನೆಲೆಯಲ್ಲಿ ಬಹಳ ದೊಡ್ಡ ಪ್ರತಿರೋಧಗಳು ನಡೆದಿದ್ದವು, ನಾವು ಗಮನಿಸ್ಲಿಲ್ಲ. ಈಗ ನೋಡಿ, ಸುಳ್ಯ ಭಾಗದಲ್ಲಿ 1837ರಲ್ಲಿ ಬ್ರಿಟಿಷರು ಈ ಪ್ರದೇಶವನ್ನು ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಂಡು ತೆರಿಗೆಯನ್ನು ಹೆಚ್ಚು ಮಾಡಿದಾಗ ಕೆದಂಬಾಡಿ ರಾಮೇಗೌಡರ ಮನೆಯಲ್ಲಿ ಗುಟ್ಟಾಗಿ ಬಿಟ್ಟು ಒಂದು ಸಭೆ ನಡೀತಾರೆ. ಸಭೆಯಲ್ಲಿ ಆ ಭಾಗದ ರೈತರು, ವ್ಯಾಪಾರಸ್ಥರು ಮತ್ತು ಜನಸಾಮಾನ್ಯರು ಒಂದಾಗ್ತಾರೆ ಮತ್ತು ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಸ್ಟಾರ್ಟ್ ಮಾಡಲೇಬೇಕು ಅಂತ. ಯಾಕಂದ್ರೆ ಹೆಚ್ಚು ಪ್ರಮಾಣದಲ್ಲಿ ತೆರಿಗೆಯನ್ನು ಮತ್ತು ಮೊದಲು ತೆರಿಗೆ ಅನ್ನುವಂಥದ್ದು ವಸ್ತು ರೂಪದಲ್ಲಿ ಕೊಡ್ಬೇಕಾಗಿತ್ತು. ಇಲ್ಲಿ ಬ್ರೇಕ್ ಅನ್ನುವಂಥದ್ರೆ ಇಲ್ಲ, ನೀವು ಹಣದ ರೂಪದಲ್ಲಿ ನಮಗೆ ತೆರಿಗೆ ಕೊಡ್ಬೇಕು. ಪಾಪ ಕಷ್ಟದಲ್ಲಿರುವಂತ ರೈತರು, ವ್ಯಾಪಾರಸ್ಥರು, ಜನಸಾಮಾನ್ಯರು ತೆರಿಗೆಯನ್ನ ಈಗ ಹಣದ ರೂಪದಲ್ಲಿ ಹೆಂಗೆ ಕೊಡುದು ಅಂತ ಒಂದು ಸಣ್ಣ ಪ್ರದೇಶದಲ್ಲಿ ಅವರು ಏನೋ ಜೊತೆ ಸೇರಿ ಮಾತುಕತೆ ಮಾಡಿ ಒಂದು, ಹೌದು, ಸಣ್ಣ ಅಂದ್ರೆ ಅಲ್ಲಿ ಕೂಟ ರೆಬೇಲಿ ಅಂತೇಳಿ ಹೇಳ್ತಾರೆ, ಕೂಟ ದಂಗೆ ಅಂತಲ್ಲಿ ನಾವು ಕರಿತೀವಿ. ಅದಕ್ಕೆ ಚಾಲನೆ ಕೊಟ್ಟಿದ್ರು ರಾಮೇಗೌಡರ ಮನೆಯಲ್ಲಿ ಗುಟ್ಟಾಗಿ ಬಿಟ್ಟು ಈ ಚರ್ಚೆಗಳು ಆರಂಭ ಆಗಿದ್ದು. ಆ ಚರ್ಚೆ ಮುಂದುವರೆದ ಭಾಗವಾಗಿ ಅವರು ಒಂದು ತೀರ್ಮಾನಕ್ಕೆ ಬಂದ್ಬಿಡಿ, ಇಲ್ಲ ರಾಮೇಗೌಡ ಕರೆಕ್ಟ್ ನಮ್ಮ ನೇತೃತ್ವವನ್ನು ವಹಿಸ್ತಾರೆ, ಆದ್ರೂ ಕೂಡ ಬ್ರಿಟಿಷರಿಗೂ ಗೊತ್ತಾಗದಿದ್ದ ರೀತಿಯಲ್ಲಿ ನಮ್ಮ ಚಳವಳಿಯ ನೇತೃತ್ವವನ್ನ ಇನ್ನೊಬ್ಬ ವ್ಯಕ್ತಿ, ಬ್ರಿಟಿಷರಿಗೆ ಅವ ಚಿರಪರಿಚಿತ ಆಗಿದ್ದವನು, ನಿಜಕ್ಕೂ ಅವ ನಮಗೆ ಧಕ್ಕೆಯನ್ನು ತರುವುದಿಲ್ಲ ಅನ್ನುವಂತ ಒಂದು ಮಾನಸಿಕವಾದಂತ ಸನ್ನಿವೇಶ ಸೃಷ್ಟಿ ಮಾಡ್ಬೇಕಂತೇಳಿ ಹೇಳಿ ನಂಜಪ್ಪ ಅನ್ನುವಂತ ಒಬ್ಬನ ಮುಖಾಂತರ ಕೊಡಗಿಗೆ ಹೋಗಿ ಶುಂಠಿಕೊಪ್ಪದಲ್ಲಿ ಒಬ್ಬ ಪುಟ್ಟಬಸಪ್ಪ ಅಂತಿದ್ದ, ಅವನು ಲಿಂಗಾಯತ ಸಮುದಾಯಕ್ಕೆ ಸೇರಿದವನು, ಹಾಲೇರಿ ಮಂತಂದ ಸೇಮ್ ಸಮುದಾಯದ. ಅವನನ್ನ ಕರೆಸಿಬಿಟ್ಟು ಅವನಿಗೊಂದು ಎಲ್ಲವನ್ನು ಹೇಳಿ, ಹೀಗಿದ್ದೊಂದು ಚಳವಳಿ ಮಾಡ್ತಾ ಇದ್ದೀವಿ, ನಮಗೆ ಚಳವಳಿಯ ನೇತೃತ್ವವನ್ನು ವಹಿಸ್ಲಿಕ್ಕೆ ಹೊಸ ನಾಯಕ ಬೇಕು, ನೀನು ಇಲ್ಲಿಗೆ ಬರ್ಬೇಕು, ರಾಮೇಗೌಡರು ಎಲ್ಲವನ್ನು ನೋಡ್ಕೊಳ್ತಾರೆ, ಆದ್ರೆ ನೀನು ಇಲ್ಲಿಗೆ ಬಂದು ಬರುವಾಗ ಪುಟ್ಟಬಸಪ್ಪನ ಹೆಸರಿನಲ್ಲ, ಕಲ್ಯಾಟಂಬದ ಹೆಸರಿನಲ್ಲಿ ನೀನ್ ಬರ್ಬೇಕು ಅಂತ. ಅಂದ್ರೆ ಬ್ರಿಟಿಷರಿಗೆ ಅವನ ಪರಿಚಯ ಪುಟ್ಟಬಸಪ್ಪ ಅಂತ, ಇಲ್ಲ ನೀನು ಪುಟ್ಟಬಸಪ್ಪ ಅಲ್ಲ, ಸುಳ್ಯ ಪರಿಸರಕ್ಕೆ ತಲುಪುವಾಗ ನೀನು ಟೋಟಲಿ ಡಿಫರೆಂಟ್ ಪರ್ಸನಾಲಿಟಿ, ನಿನ್ನ ಕಲ್ಯಾಣಪ್ಪ ಅಂತ ನಾವು ಕರಿತೀವಿ ಅಂತ. ಬಂದ ನಂತರ ರಾಮೇಗೌಡರ ನೇತೃತ್ವದಲ್ಲಿ ಚಳವಳಿ ಶುರುವಾಯಿತು. ಚಳವಳಿ ಶುರುವಾದಾಗ ಒಂದು ತಂತ್ರಗಾರಿಕೆ ಅಂದ್ರೆ ನಾವು ಅನೇಕ ಸಂದರ್ಭದಲ್ಲಿ ಹೇಳ್ತಿದ್ರೆ ನಮ್ಮ ದೇಶೀಯ ಜನಗಳು ಯೋಚನೆ ಮಾಡೋರಲ್ಲ ಅಂತ. ಇಲ್ಲಿ ನೋಡಿ, ರಾಮೇಗೌಡರ ಜೊತೆಗೆ ಸುತ್ತುವರಿದಿರುವಂತ ವ್ಯಾಪಾರಸ್ಥರು, ಜನನಾಯಕರು, ರೈತರು, ಇವರೆಲ್ಲರೂ ಒಟ್ಟು ಸೇರಿ ಒಂದು ಸನ್ನಿವೇಶಕ್ಕೆ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ತಾರೆ. ಇವನ ಹೆಸರಿನಲ್ಲಿ ರಾಮೇಗೌಡರೇ ಹಿಂದಗಡೆ ನಿಂತುಕೊಂಡ್ಬಿಟ್ಟು ಈ ಚಳವಳಿಗೆ ಚಾಲನೆ ಮಾಡಿದ್ದು. ತಕ್ಷಣಕ್ಕೆ ನಾವು ಬೆಳ್ಳಾರಿಗೆ ತಲುಪಬೇಕು, ಆಂದೋಲನ ಶುರು ಮಾಡಬೇಕು. ಈ ಆಂದೋಲನ ಯಾವ ಹೆಸರಿನಲ್ಲಿ? ತುಳು ಸ್ವಾತಂತ್ರ್ಯ ಹೋರಾಟ ಅಂತ ಕಂಬಿಟ್ಟು ನಾವು ಆರಂಭ ಮಾಡ್ಬೇಕಂತೇಳಿ. ಇಲ್ಲಿ ಬಂದು ನೋಡಿ, ತುಳು ರಾಜ್ಯದ ಬಗ್ಗೆ ಇತ್ತೀಚೆಗೆ ಮಾತಾಡ್ತಾ ಇದ್ದೀವಿ, ಬಟ್ ಕಲ್ಯಾಣಪ್ಪನ ನೇತೃತ್ವದಲ್ಲಿ ರಾಮೇಗೌಡರೇ ಈ ಪರಿಭಾಷೆಯನ್ನ ಬಳಸಿದ್ರು. ನಮ್ಮ ಹೋರಾಟ ಈಗ ತಕ್ಷಣಕ್ಕೆ ಬೆಳ್ಳಾರಿಗೆ, ಯಾಕಂದ್ರೆ ಬೆಳ್ಳಾರಿಯಲ್ಲಿ ಬ್ರಿಟಿಷರ ಖಜಾನ ಇತ್ತು ಮತ್ತು ಅವರು ತೆರಿಗೆ ಸಂಗ್ರಹ ಮಾಡುವಂತ ಎಲ್ಲಾ ತೆರಿಗೆಯನ್ನ ಸಂಗ್ರಹಿಸಿ ಇಡುವಂತ ಜಾಗ ಅದು. ಸೊ ನಮಗೆ ಹೋರಾಟ ಮಾಡಬೇಕು, ಹೋರಾಟಕ್ಕೆ ಬೇಕಿರುವಂತ ಹಣಕಾಸಿನ ಸಂಪನ್ಮೂಲವನ್ನ ಈ ಖಜಾನೆಯನ್ನು ಲೂಟಿ ಮಾಡಿಬಿಟ್ಟು ನಾವು ಮುಂದಿನ ಕಾರ್ಯಕ್ರಮವನ್ನು ಇದು ಮಾಡ್ಬೇಕಲ್ಲ. ಇದ್ರ ಮಧ್ಯದಲ್ಲಿ ಕುತಂತ್ರಿಗಳಿದ್ದಾರೆ ಅನ್ನೋದಕ್ಕೆ ನಿಮ್ಗೆ ಒಂದು ಕುತ್ಲೂರು ರಾಮರಾಯ ಅಂತ ಕಂಬಿಟ್ಟು ಹೇಳಿ, ಇವ ಸ್ವಲ್ಪ ಬ್ರಿಟಿಷರ ಜೊತೆಗೆ ಸ್ವಲ್ಪ ಸ್ನೇಹಿತನಾಗಿದ್ದ. ಹಿಂಗಿದ್ದು ಒಂದು ಮಾತುಗಳು ನಡೀತಾ ಇದ್ದೇವೆ, ಒಂದು ಒಕ್ಕೂಟ ನಡೀತಾ ಇದೆ ಕೆದಂಬಾಡಿ ರಾಮೇಗೌಡರ ಮನೆಯಲ್ಲಿ. ಹೊಸಬ ಯಾರೋ ಒಬ್ಬ ಬಂದಿದ್ದಾನೆ ಅಂತ ಕಂಬಿಟ್ಟು ಮಂಗಳೂರಿನ ಕಲೆಕ್ಟರ್ಗೆ ಈ ಮಾಹಿತಿಯನ್ನು ಕೊಡ್ಬೇಕಂತ ಕಂಬಿಟ್ಟು ಸುಳ್ಯದಿಂದ ಹೊರಟು ಬಿಡ್ತಾನೆ, ಕುತ್ಲೂರು ರಾಮಪ್ಪ ಅಂತ ಕಂಬಿಟ್ಟು ಹೇಳಿ. ಇದು ಈ ದಂಗೆಕೋರರಿಗೂ ಗೊತ್ತಾಗ್ಬಿಡುತ್ತೆ. ಮಧ್ಯದಲ್ಲಿ ಅಡ್ಡದಾರಿಯಲ್ಲಿ ಅವನನ್ನು ಕೊಂದ್ಬಿಡ್ತಾರೆ, ಅಟ್ಯಾಕ್ ಮಾಡಿಬಿಟ್ಟು ಕೊಂದ್ಬಿಡ್ತಾರೆ. ಅದರ ಮುಂದುವರೆದ ಭಾಗ ಬೆಳ್ಳಾರಿಗೆ ತಲುಪ್ತಾರೆ. ಬೆಳ್ಳಾರಿಯಲ್ಲಿ ಇವರು ಬರ್ತಾ ಇರುವಾಗಲೇ ಬ್ರಿಟಿಷ್ ಪ್ರತಿನಿಧಿಗಳು, ಅಲ್ಲಿ ಅಧಿಕಾರಿಗಳು ಎಲ್ಲರೂ ಅಲ್ಲಿಂದ ಬಿಟ್ಟು ಹೋಗ್ತಾರೆ. ಹೋಗುವಾಗಲೇ ಅಲ್ಲಿರುವಂತ ಖಜಾನೆಯಲ್ಲಿ ಇರುವಂತ ಸಂಪತ್ತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಾಚ್ಕೊಂಡು ಬಿಟ್ಟು ಹೋದ್ರು. ಕೊನೆಗೆ ಅಲ್ಲಿ ಇರುವಂತ ಒಂದಷ್ಟು ಸ್ವಲ್ಪ ಹಣವನ್ನ ಸಂಗ್ರಹಿಸ್ತಾರೆ. ಆ ದಿವಸ ರಾತ್ರಿ ಮಾರ್ಚ್ 29ರಂದು ಬೆಳ್ಳಾರಿಯಲ್ಲಿ ದಂಗೆ ನಡೀತದೆ. ಬೆಳ್ಳಾರಿಯಲ್ಲಿ ತಲುಪಿಬಿಟ್ಟು ಈ ಖಜಾನೆಯನ್ನು ವಶಪಡಿಸಿಕೊಳ್ತಾರೆ. ಅಲ್ಲಿ ಕನ್ಯಾಡಪ್ಪನಿಗೆ ಶಿವಾಸವನ್ನ ಏರಿಸುವಂತ ಪ್ರಯತ್ನ ಮಾಡ್ತಾರೆ. ನೀನು ಈ ಭಾಗದಲ್ಲಿ ಸ್ಥಾಪನೆಯಾಗಿರುವ ತುಳು ರಾಜ್ಯದ ಅಧಿನಾಯಕ ಅಂತ ಕಮಿಟಿ. ಆವಾಗ ಅವನಿಗೆ ಸಿಂಹಾಸನಕ್ಕೆ ಏರಿದ್ದಂತ ಒಂದು ಭಾಷಣ ಮಾಡ್ತಾನೆ. ಎಂತ ಚಂದ ಇದೆ ನೋಡಿ, ನಮ್ಮ ಕೆಲಸ ಇಲ್ಲಿಗೆ ನಿಂತಿಲ್ಲ, ನಾವು ಮಂಗಳೂರಿಗೆ ತಲುಪಬೇಕು. ನಿಜವಾದ ಬ್ರಿಟಿಷ್ ಪ್ರಭುತ್ವದ ನೆಲೆ ಇರುವಂತದ್ದು ಮಂಗಳೂರು. ಅಲ್ಲಿ ನಾವೀಗ ತುಳುನಾಡಿನ ಬಾವುಟವನ್ನು ಆರಿಸಬೇಕು. ಹಂಗೆ ಮಾಡಿದಾಗ ಮಾತ್ರ ತುಳು ರಾಜ್ಯದ ನಮ್ಮ ಕನಸು ಈಡೇರ್ತದಂತೇಳಿ ಹೇಳಿ
ಅಲ್ಲಿಂದ ಈಗ ಪುತ್ತೂರಿಗೆ ಬರ್ತಾರೆ. ಪುತ್ತೂರಿನಲ್ಲಿ ದೇವಪ್ಪಯ್ಯ ಅನ್ನುವಂಥ ಕರ್ಣಿಕ ಇರ್ತಾನೆ, ಬ್ರಿಟಿಷ್ ಪ್ರತಿನಿಧಿ. ಅವನನ್ನ ಲೂಟಿ ಮಾಡ್ತಾರೆ, ಅವನನ್ನ ಸದೆ ಬಡಿತಾರೆ. ಅಲ್ಲಿಂದ ಒಂದಷ್ಟು ಸಂಪತ್ತನ್ನ ಅಡ್ಡದಾರಿಯಲ್ಲಿ ಯಾರ್ಯಾರೆಲ್ಲ ಸಿಗ್ತಾರೋ, ಹಣಕಾಸಿನಲ್ಲಿ ಸ್ವಲ್ಪ ಸಹಾಯ ಮಾಡುವವರಿದ್ರೆ ಅವ್ರನ್ನ ಎಲ್ಲಿ ಇವರನ್ನ ಲೂಟಿ ಮಾಡಿಲ್ಲ. ಯಾಕೆ ಲೂಟಿ ಮಾಡಿಲ್ಲ ಅದನ್ನ ನಂತರ ಹೇಳ್ತೀನಿ. ಬಂಟ್ವಾಳಕ್ಕೆ ಬರ್ತಾರೆ. ಬಂಟ್ವಾಳದಿಂದ ನೀವು ಪರಂಗಿಪೇಟೆ ಮುಖಾಂತರ ಬರುವಾಗ ಬ್ರಿಟಿಷರು ಈ ರೈತರುಗಳೆಲ್ಲ ಅವರಿಗೆ ಎಲ್ಲರೂ ಜಮೀನ್ದಾರರು ಹೆಲ್ಪ್ ಮಾಡ್ತಾರೆ. ಯಾಕಂದ್ರೆ ಇದು ನಮಗೋಸ್ಕರ ನಡೆಸ್ತಿರುವಂತ ಹೋರಾಟ ಅಲ್ವಾ ಅಂತ ಹೇಳಿ. ಸೊ ರಾಮೇಗೌಡರಿಗೆ ಒಂದು ಕಡೆಯಿಂದ ಇವು ಕಲ್ಯಾಣಪ್ಪನಿಗೆ ಮತ್ತೊಂದು ಕಡೆಯಿಂದ ಸಹಾಯ ಮಾಡಿ ಜನರಿಗೆ ಎಲ್ರಿಗೂ ಮನನ ಮಾಡ್ತಾರೆ. ನಿಜವಾದ ಹೋರಾಟಗಾರ ರಾಮೇಗೌಡ್ರೆ ಇದ್ರ ಹಿಂದ್ಗಡೆ ಇರೋದು. ಕಲ್ಯಾಣಪ್ಪ ಹೆಸರಿಗೆ ಮಾತ್ರ ಅನ್ನೋದು ಮಾತ್ರ ಅಲ್ಲ, ಅವನ ನಿಜವಾದ ನಾಯಕ ಅಂತ ತಡ್ಕೊಂಡ್ಬಿಟ್ಟು ಅವರು ಒಪ್ಪಿಕೊಳ್ತಾರೆ. ಕೊನೆಗೆ ಬ್ರಿಟಿಷರು ಕೆಲವು ಉಳಿದ ಬಳದ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಸಂಪತ್ತನ್ನ ಇಲ್ಲಿ ಪರಂಗಿಪೇಟೆಯಲ್ಲಿ ನೇತ್ರಾವತಿ ನದಿ ಮುಖಾಂತರ ದೋಣಿಯಲ್ಲಿ ಬಂದು ಉಳ್ಳಾಲ ಇದರಲ್ಲಿ ಶಿಪ್ ಮುಖಾಂತರ ತಲ್ಲಿಚೇರಿಗೆ ಹೋಗಿಬಿಡ್ತಾರೆ. ಇಲ್ಲಿಂದ ಸೀದಾ ಮಂಗಳೂರಿಗೆ ಬರ್ತಾರೆ ಕಲ್ಯಾಣಪ್ಪನ ಗುಂಪು. ಸುಮಾರು 10,000 ಜನಗಳು ಇದ್ರಂತೆ. ಬಂದದ್ದು ಮಾತ್ರ ಅಲ್ಲ, ಆ ಕಾಲದಲ್ಲಿ 10,000 ಜನ ಇದ್ರು ಅಂತೆ, ದಾಖಲೆ ಇದೆ. ಇಲ್ಲಿ ಕಲೆಕ್ಟರ್ ಆಗಿರುವಂತ ಲೆವಿನ್ನು ಇವರು ತಲುಪ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದ ಕೂಡಲೇ ತಲ್ಲಿಚೇರಿಗೆ ಓಡಿಬಿಟ್ಟ ಹಡಗು ಮುಖಾಂತರ. ಇಲ್ಲಿರುವಂತ ಎಲ್ಲಾ ಖಜಾನೆಯಲ್ಲಿ ಎಷ್ಟು ಸಿಗುತ್ತೋ ಅಷ್ಟು ಹರಿಬರಿಯಲ್ಲಿ ಹಿಡ್ಕೊಂಡ್ಬಿಟ್ಟು ಓಡ್ಬಿಡ್ತಾರೆ. ಇದನ್ನು ನೋಡಿಕೊಬಿಟ್ಟು ಇಲ್ಲಿ ಈ ಪ್ರದೇಶವನ್ನು ಆಕ್ರಮಿಸಿದ್ರೆ ನಾವು ಇವತ್ತು ಬಾವಟಗುಡ್ಡ ಅಂತ ಹೇಳ್ತೇವಲ್ಲ, ಅಲ್ಲಿ ಕಲ್ಯಾಣಪ್ಪ ಜೂನ್ 5ರಂದು ಏಪ್ರಿಲ್ 5ರಂದು ಬಾವುಟವನ್ನು ಹಾರಿಸ್ತಾನೆ. ಬ್ರಿಟಿಷ್ ಬಾವುಟವನ್ನು ಕೆಳಗಿಳಿಸಿ ಅಲ್ಲಿ ಬಾವುಟವನ್ನು ಹಾರಿಸ್ತಾನೆ. ಆ ಕಾರಣಕ್ಕಾಗಿ ಆ ಪ್ರದೇಶವನ್ನ ಇವತ್ತಿಗೂ ನಾವು ಬಾವುಟಗುಡ್ಡೆ ಅಂತ ಕರಿತೀವಿ. ಸುಮಾರು 13 ದಿವಸ ಕಲ್ಯಾಣಪ್ಪ ಅಲ್ಲಿ ಭಾಷಣ ಮಾಡ್ತಾನೆ. ಇನ್ನು ನಮ್ಮ ಕನಸು ಈಡೇರಿತು, ತುಳು ರಾಜ್ಯವನ್ನು ನಾವು ಸ್ಥಾಪನೆ ಮಾಡಿದ್ದೇವೆ ಅಂತ ಹೇಳಿ ಅಲ್ಲಿಂದಲೇ 13 ದಿವಸ ಆಡಳಿತವನ್ನು ನಡೆಸ್ತಾನೆ. 13 ದಿವಸಗಳ ಕಾಲ ಆಡಳಿತ ನಡೆಸ್ತಾನೆ. ಇವರ ಕೈಯಲ್ಲಿ ಆಡಳಿತ ಬರುತ್ತೆ. ಬ್ರಿಟಿಷರು ತಲ್ಲಿಚೇರಿಗೆ ಹೋಗಿರ್ತಾರೆ. ಕೊನೆಗೆ ಬ್ರಿಟಿಷರು ಮತ್ತೆ ಪುನಃ ಪ್ರಯತ್ನ ಮಾಡ್ತಾರೆ ಇವನನ್ನು ಓಡಿಸ್ಬೇಕು ಅಂತ. ಮತ್ತೆ ಯಾರೆಲ್ಲ ಈ ಹೋರಾಟಕ್ಕೆ ಬೆಂಬಲ ಅವರನ್ನೆಲ್ಲ ಸೆರೆ ಹಿಡಿಬೇಕು, ಅವರನ್ನ ನಾವು ಶಿಕ್ಷಿಸಬೇಕು ಅಂತ ಕಮಿಟಿ ಹೇಳಿ ತಲ್ಲಿಚೇರಿಯಿಂದ ಮತ್ತೆ ಪುನಃ ತಯಾರಿ ಮಾಡ್ಕೊಂಡ್ಬಿಟ್ಟು ಬರ್ತಾರೆ. ಹೊನ್ನಾವರದಿಂದ ಮತ್ತೊಂದು ತುಕ್ಕಡಿ ಇಲ್ಲಿ ಬರುತ್ತೆ. ಬಂದು ಕೊನೆಗೆ 13 ದಿವಸ ಆದ ನಂತರ ಕಲ್ಯಾಣಪ್ಪ ಮತ್ತು ಅವನ ಸ್ನೇಹಿತರನ್ನೆಲ್ಲ ಸರಿ ಹಿಡಿತಾರೆ. ಅಷ್ಟೊತ್ತಿಗಾಗಲೇ ಬಹುಶಃ ಕಲ್ಯಾಣಪ್ಪ ಅಥವಾ ಅವರ ಪರಿವಾರಕ್ಕೆ ಕೂಡ ಇಂಥ ಮಾಹಿತಿ ಇರ್ಲಿಕ್ಕೆಲ್ಲ, ಇವರು ಇಷ್ಟು ದೊಡ್ಡ ಮಾಹಿತಿ ಇರ್ಲಿಲ್ಲ. ಅವ್ರು ಏನಾಯ್ತು, ಬಾವುಟ ಹಾರಿಸಿದ ನಮ್ಮ ಕನಸು ಈಡೇರ್ತಲ್ಲ ಅಂತ ಹೇಳಿ ಅನೇಕ 10,000 ಜನರಲ್ಲಿ ತುಂಬಾ ಜನ ಮನೆಗೆ ವಾಪಸ್ ಹೋದ್ರು. ಕೇವಲ ಕೊನೆಗೆ ಇವರನ್ನ ಸೆರೆ ಹಿಡಿಲಿಕ್ಕೆ ಬ್ರಿಟಿಷರು ಬಂದಾಗ 13 ದಿವಸ ನಂತರ ಇವರಲ್ಲಿ ಇದ್ದದ್ದು ಕೇವಲ 2,000 ಜನ. ಇವರೆಲ್ಲರೂ ಕಂಗಾಲಾಗಿ ಬಿಟ್ರು. ಕಲ್ಯಾಣಪ್ಪ ಮತ್ತು ಅವ್ರ ಜೊತೆಗಿದ್ದ ಕೆದಂಬಡಿ ರಾಮಪ್ಪ, ರಾಮೇಗೌಡರು ಇವರೆಲ್ಲರೂ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ಮಾತ್ರ ಅಲ್ಲ, ಇದರ ನೇತೃತ್ವ ವಹಿಸ್ಕೊಂಡವರು ಬ್ರಿಟಿಷರು ತಿಳ್ಕೊಂಡು ರಾಮೇಗೌಡರು ಮಾತ್ರ ಅಲ್ಲ, ಇದನ್ನ ಮುಂದಾಳತ್ವವನ್ನು ನಡೆಸಿರುವಂತ ಕಲ್ಯಾಣಪ್ಪನ ಅಂತೇಳಿ ಹೇಳಿ ಬಿಕ್ಕರ್ನ ಕಟ್ಟೆಯಲ್ಲಿ ಅವನನ್ನ ನೇಣಾಕ್ತಾರೆ. ಆ ಪ್ರದೇಶವನ್ನ ಬ್ರಿಟಿಷರ ಕಾಲದಲ್ಲಿ ಅದಕ್ಕೆ ಬೀಕರ ಕಟ್ಟೆ ಅಂತೇಳಿ ಕರೆದದ್ದು. ಸುಮಾರು 9 ದಿವಸಗಳ ಕಾಲ ಕಲ್ಯಾಣಪ್ಪನ ಶವ ನೇತಾಡ್ತಾ ಇತ್ತು. ಜನಗಳು ಹೆದ್ರಿ ಆ ಕಟ್ಟೆಯಲ್ಲಿ ಅದು ಭೀಕರ ಕಟ್ಟೆ ಅಂತ ಹೇಳಿ ಇವತ್ತು ನಮ್ಗೆ ಶಾರ್ಟ್ ಫಾರ್ಮ್ ಆಗಿ ಬಿಕ್ಕರ್ದ ಕಟ್ಟೆ ಅಂತ ಕಮ್ಮಟ್ಟಿ. ಮತ್ತೆ ಒಂದಷ್ಟು ಜನರನ್ನ ಮಡಿಕೇರಿನಲ್ಲಿ ಕರ್ಕೊಂಡು ಹೋಗಿಬಿಟ್ಟು ಗಲ್ಲಿಗೇರಿಸಿದ್ರು. ಇದೆಲ್ಲ ಆಯ್ತು. ನನಗೆ ಬಹಳ ಮುಖ್ಯ ಆಗೋದು ಈ ಸಂದರ್ಭದಲ್ಲಿ ತುಳು ರಾಜ್ಯದ ಕಾನ್ಸೆಪ್ಟ್ ಮೊದಲ ಬಾರಿಗೆ ಪ್ರಾದೇಶಿಕವಾಗಿ ಬಂದಿರುವಂತದ್ದು ಇದು. 1837 ಅಂದ್ರೆ 1857ರಲ್ಲಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ದಂಗೆ ನಡೀತು ಅಂತ ನಾವು ಮಾತಾಡಿದ್ವಿ. ಸಿಪಾಯಿ ದಂಗೆ. ಭಾರತದ ಇವತ್ತು ನಾವು ಚರಿತ್ರೆಯನ್ನು ಪಾಠ ಮಾಡುವಾಗ ಇರಬಹುದು ಅಥವಾ ಮಾತಾಡುವಾಗ ಇರಬಹುದು ಉಲ್ಲೇಖ ಮಾಡುವುದು 1857ರ ಅದು ಆರಂಭ ಅಂತ ಸಿಪಾಯಿ ದಂಗೆಯನ್ನೇ ಮೊದಲ ಸ್ವಾತಂತ್ರ್ಯ ಹೋರಾಟ ಅಂತ ನಾವು ಉಲ್ಲೇಖ ಮಾಡುವಂತದ್ದು. ಆದ್ರೆ 1837ರಲ್ಲಿ ತುಳುನಾಡಿನಲ್ಲಿ ಬ್ರಿಟಿಷರ ವಿರುದ್ಧನೇ. ಹೌದು, ತಮಿಳುನಾಡಿನಲ್ಲಿ ನಡೆದಿದೆ, ಆಂಧ್ರದಲ್ಲಿ ನಡೆದಿದೆ, ಅಥವಾ ಒರಿಸ್ಸಾದಲ್ಲಿ ನಡೆದಿದೆ, ಪೂನಾದಲ್ಲಿ ನಡೆದಿದೆ, ಈ ಎಲ್ಲ ಉತ್ತರ ಕರ್ನಾಟಕದಲ್ಲಿ ನಡೆದಿದೆ. ಬಟ್ ನಾವು ಅದನ್ನು ಪುರಸ್ಕರಿಸುವಂತ ಪ್ರಯತ್ನ ಮಾಡಿಲ್ಲ. ಈಗ ನಾವೀಗ ಮಾಡ್ತಾ ಇರೋದು ಏನೋ, ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೆದಿರೋದು 1857ರಲ್ಲಿ. ಹಂಗಾಗ್ಬಾರ್ದು. ಸ್ವಾತಂತ್ರ್ಯ ಹೋರಾಟ 1857ರಲ್ಲಿ ನಡೆದಿದ್ದು ಹೌದು, ಬಟ್ ಅದಕ್ಕೊಂದು ಫಿಸಿಕಲ್ ಸ್ಟ್ಯಾಮಿನಾ ಕೊಟ್ಟಿರುವಂತದ್ದು, ಪ್ರೇರಣೆ ಕೊಟ್ಟಿರುವಂತದ್ದು ಈ ಎಲ್ಲ ದಂಗೆಗಳು. ಇದು ಸ್ಪಾಂಟೇನಿಯಸ್ ಆಗಿ 1857ರಲ್ಲಿ ಔಟ್ಬಸ್ಟ್ ಆಯ್ತು. ಬಟ್ ಅದಕ್ಕೆಲ್ಲ ಬೇಕಾಗಿರುವಂತ ಪ್ರೇರಣೆಗಳು ಸಣ್ಣ ಸಣ್ಣ ಹೋರಾಟಗಳಿಂದ ಸಿಕ್ಕಿತು ಅಂತ. ಇದನ್ನ ನಾವು
ಡಿಟ್ಯಾಚ್ ಮಾಡಿಬಿಟ್ಟು ಸ್ವಾತಂತ್ರ್ಯ ಹೋರಾಟವನ್ನು ಗ್ರಹಿಸ್ತೀವಿ ಅಂತಲ್ಲಿ ಹೇಳುವಂಥದ್ದು ತಪ್ಪಾಗತ್ತೆ. ಈಗ ಇತಿಹಾಸ ಏನು ಅಧ್ಯಾಪಕರಾಗಿ ನಿಮ್ಮ ಹತ್ರ ಕೇಳುವಂಥದ್ದು 1837 ಈ ಹೋರಾಟವನ್ನು ಏನು ತುಳುನಾಡನ್ನ ಅಥವಾ ನೀವೇನು ಕೊಡಗು ಸುಳ್ಯ ಅಂತ ಹೇಳ್ತಾರೆ, ಇಲ್ಲಿ ನಡೆದಂಥ ಈ ಹೋರಾಟವನ್ನು ಯಾಕೆ ಅದು ದೊಡ್ಡ ಮಟ್ಟದಲ್ಲಿ ಅದೊಂದು ದಾಖಲೀಕರಣ ಆಗುವುದಿಲ್ಲ? ಬಟ್ ದಾಖಲೀಕರಣ ಆಗಿದೆ, ಬಟ್ ಏನಾಗಿದೆ ಉಲ್ಲೇಖ ಮಾಡುವುದಿಲ್ಲ, ಉಲ್ಲೇಖ ಮಾಡುವುದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ನನ್ನ ಡಿಪಾರ್ಟ್ಮೆಂಟ್ ನನ್ನ ಮಾರ್ಗದರ್ಶನದಲ್ಲೇ ಕೆನರಾ ಮತ್ತು ಸುಳ್ಯ ಭಾಗದ ರೈತ ದಂಗೆ ಬಗ್ಗೆ ಒಬ್ಬರು PhD ಪ್ರಭಾಕರ್ PhD ಮಾಡಿದ್ದಾರೆ. ಇದು ದಾಖಲೀಕರಣವೇ. ದಾಖಲೀಕರಣ ಆಗಲಿಕ್ಕೆ ಕಾರಣ ಏನು ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಸಮಗ್ರವಾದಂತ ದಾಖಲೆಗಳಿದ್ದಾವೆ. ಇದನ್ನು ಓದುವಂತ ಮನಸ್ಸು ನಾವು ಮಾಡ್ಬೇಕು. ಅದನ್ನೊಂದು ಒಂದು ಸಂದರ್ಭದಲ್ಲಿ ರೈತ ಬಂಡಾಯ ಅಂತ ಕೂಡ ನಾವು ರೈತ ಬಂಡಾಯ ಮಾಡಿದ್ದಾರೆ. ಈಗ ಶಾಂಭಟ್ ಅವರು ಕೆಲಸ ಮಾಡಿದ್ದಾರೆ. ನನ್ನ ಡಿಪಾರ್ಟ್ಮೆಂಟ್ ನಲ್ಲಿ ಸುಮಾರು PhD ಮಹಾಪ್ರಬಂಧಗಳು ಈ ಹೋರಾಟದ ಮೇಲೆ ಆಗಿದೆ. ಬಟ್ ಅನೇಕ ಮಂದಿಗೆ ಗೊತ್ತಿಲ್ಲ. ಇದು ಗೊತ್ತಿಲ್ಲ ಅಂದ್ರೆ ಇದು ಒಂದು PhD ಮಹಾಪ್ರಬಂಧವನ್ನು ಸಲ್ಲಿಕೆ ಮಾಡಿದಂತ ಯೂನಿವರ್ಸಿಟಿ ಪ್ರಾಪರ್ಟಿಗೆ ಬಿಡುತ್ತೆ. ಇದು ಪ್ರಕಟ ಆಗುದಿಲ್ಲ ಜನರ ನಡುವೆ. ಅಂದ್ರೆ ಆ ಕಾಲದಲ್ಲಿ ನೀವು ಹೇಳ್ತೀರಿ 10,000 ಜನ ಸೇರಿಕೊಂಡಿದ್ರು ಅಂತ. ಅವತ್ತಿನ ಕಮ್ಯುನಿಕೇಶನ್ ಯಾವ ರೀತಿ ಇರಬಹುದು ಅಂತ ನಾವು ಆಲೋಚನೆ ಮಾಡೋದು ಏನಿಲ್ಲ. ಎಂತದೂ ಇಲ್ಲ, ಕಾಡುಮಯ ಇದು. ಹೌದೌದು. ನೀವು ಈಗ ಸಂದರ್ಭದಲ್ಲಿ ಅಷ್ಟು ಜನ ಸೇರ್ತಾರೆ. ಸೊ ಆ ಹೋರಾಟ ಇವತ್ತಿನ ಕಾಲಕ್ಕೆ ಬರುವಾಗ ನಮ್ಮ ಜನರ ಮನಸ್ಸಿನಲ್ಲಿ ಅದು ಏನೋ ಒಂದಷ್ಟು ಅಧ್ಯಯನ ಮಾಡಿದವರ ನಡುವೆ ಅದು ಇದೇ ಹೊರತು ಜನಸಾಮಾನ್ಯರ ನಡುವೆ ಇನ್ನು ಕೂಡ ಅದು ದೊಡ್ಡ ಮಟ್ಟದಲ್ಲಿ ಪ್ರಚಲಿತವಾಗಿಲ್ಲ. ಬಟ್ ಇನ್ನು ಇದು ಆಗತ್ತೆ ಇಲ್ಲ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇದೆ. ಅದಕ್ಕೆ ನಾನು ಹೇಳೋದು, ನಿಮ್ಮಂತ ದೃಶ್ಯ ಮಾಧ್ಯಮದ ಮುಖಾಂತರ ಆದ್ರೂ ಈಗ ಇವತ್ತು ನೋಡಿ ರಾಮಾಯಣ ಮತ್ತು ಮಹಾಭಾರತ ಕೃತಿಯನ್ನು ನಾವು ಮಕ್ಕಳಿಗೆ ಎಷ್ಟು ಜನ ಓದ್ತಾರೆ? ಓದುದೇ ಇಲ್ಲ. ಅದನ್ನೇ ನೀವು ಕಾರ್ಟೂನ್ ಮುಖಾಂತರ ಟಿವಿಯಲ್ಲಿ ಪ್ರಸಾರ ಮಾಡಿದ್ರೆ ಮಕ್ಕಳು ಕೂತ್ಕೊಂಡ್ರು ನಿಬ್ಬೆರಗಾಗಿ ಬಿಟ್ಟು ನೋಡ್ತಾರೆ. ಅದಕ್ಕೆ ನಾನು ಹೇಳುವಂತದ್ದು, ದೃಶ್ಯ ಮಾಧ್ಯಮದ ಮುಖಾಂತರ ನೀವು ಪರಿಚಯ ಮಾಡಿಸುವಂತ ಈ ಘಟನೆಗಳಿದ್ದಾವಲ್ಲ, ಇದು ಬಹಳ ಮುಖ್ಯ ಆಗಿಬಿಡ್ತದೆ. ಈಗ ಪ್ರಯತ್ನಗಳು ನಡೀತಾ ಇದ್ದಾವೆ. ಸಿನಿಮಾದ ಮುಖಾಂತರ ನಡೀತಾ ಇದೆ, ನಾಟಕದ ಮುಖಾಂತರ ಈ ಹಬ್ಬಕರಾಣಿ ಮೇಲಿನ ನಾಟಕಗಳು ಬರ್ತಾ ಇದೆ, ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದಾರೆ. ಈ ದಂಗೆಯ ಕುರಿತಾಗಿಯೂ ಸಹ ಸಿನಿಮಾಗಳು ಆದ್ರೆ ದೃಶ್ಯ ಮಾಧ್ಯಮದ ಮುಖಾಂತರ ಯುವಕರಿಗೆ ಪರಿಚಯ ಮಾಡಿಸುವ ಒಳ್ಳೆಯ ಕಥನವನ್ನು ಮಾಡಬಹುದು. ಯಾಕಂತ ಹೇಳಿದ್ರೆ 1937 ನೀವು ಆ ಘಟನೆಯನ್ನು ಉಲ್ಲೇಖ ಮಾಡುವಾಗಲೇ ಅಲ್ಲಿ ಅವರು ಏನು ಆ ಸಣ್ಣ ಜನರು ಸೇರಿ ಒಟ್ಟು ಸೇರುವಂತದ್ದು, ಮತ್ತೆ ಅದಕ್ಕೆ ಬೇರೆ ಬೇರೆ ಆಯಾಮ ಕೊಡುವಂಥದ್ದು, ಅಲ್ಲಿ ಮತ್ತೆ ಪಿತೂರಿಗಳು ಬರುವಂತದ್ದು, ಮತ್ತೆ ಅವರು ಗೆಲ್ಲುವಂತದ್ದು. ಸೊ ಒಂದು ಅದ್ಭುತವಾದಂತ ಸಿನಿಮಾ ಮಾಡ್ಲಿಕ್ಕೆ ಬೇಕಾದ ಎಲ್ಲ. ಅದು ಮಾತ್ರ ಅಲ್ಲ, ಇವತ್ತಿನ ರಾಜಕಾರಣದ ಒಳಗಡೆ ತಂತ್ರಗಾರಿಕೆ ಕುತಂತ್ರಗಳು ಎಲ್ಲ ನಡೀತವಲ್ಲ, ಅದು ಇವತ್ತು ಹೊಸ್ತಲ್ಲ. ಅದು ಇವೆಲ್ಲವೂ ಆ ಕಾಲದಿಂದ ಬಳುವಳಿಯಾಗಿ ಇವತ್ತು ಬಂದಿರುವಂತದ್ದು. ಬಟ್ ನಾವು ಭಾರಿ ಪ್ರಮುಖವಾಗಿ ಉಲ್ಲೇಖ ಮಾಡುವಂಥದ್ದು ನೀವು ಹೇಳಿದ ಹಾಗೆ ಒಂದು ಹಬ್ಬಕರಾಣಿಯ ಹೋರಾಟ, ಜೊತೆಗೆ ಇನ್ನೊಂದು ಏನು 1837 ಈ ಒಂದು ಏನು ಕೊಡಗು ಸುಳ್ಯ ಭಾಗದಲ್ಲಿ ನಡೆದಂಥ ಹೋರಾಟ. ಸೊ ನಾನು ಈಗ ಮುಂದಕ್ಕೆ ಬರುವಾಗ 1857 ವಿಚಾರಕ್ಕೆ ನಾವು ಬರುವ, ಅದು ಇಡೀ ರಾಷ್ಟ್ರವನ್ನು ಯಾವ ರೀತಿ ಗೂಡಿಸಿತು ಅಥವಾ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಪ್ರೇರಣೆ ಆಯಿತು ಅಂತ. ಇಲ್ಲಿ ನಾವು ನಾಯಕತ್ವದ ವಿಚಾರದಲ್ಲಿ ಬಹಳ ದೊಡ್ಡ ಶಿಫ್ಟ್ ಆಗುತ್ತೆ. ಈಗ ನೋಡಿ, ಇವೆಲ್ಲವೂ ಲೋಕಲ್ ಕ್ಯಾರೆಕ್ಟರ್, ಬಹಳ ಸ್ಥಳೀಯ ಅಂತಂದ್ರೆ ಸ್ಥಳೀಯ ಮಟ್ಟಕ್ಕೆ ಮಾತ್ರ ಸೀಮಿತ ಆಗಿತ್ತು. 1857 ನಡೆದಿರುವಂತ ಘಟನೆಯ ಕುರಿತಾದಂತ ಕೆಲವು ಚರ್ಚೆಗಳನ್ನ ನೀವು ನೋಡಿದ್ರೆ, ಈ ಚರ್ಚೆಯಲ್ಲಿ ಒಂದಂಶವನ್ನು ನಾವು ಗಮನಿಸಬೇಕು, ಇದು ಒಂಥರ ಪ್ರೀ ಪ್ಲಾನ್ಡ್ ಅಂತ. ಈಗ ನೋಡಿ, ತಾತ್ಯಾ ಟೋಪಿ ಆಗಿರ್ಬೋದು, ನಾನಾ ಸಾಹೇಬ್ ಆಗಿರ್ಬೋದು, ಝಾನ್ಸಿ ಲಕ್ಷ್ಮಣಬಾಯಿ ಆಗಿರ್ಬೋದು, ಖಾನ ಫರ್ಗತ್, ಇವರೆಲ್ಲರನ್ನು ಬೇರೆ ಬೇರೆ ಪ್ರಾಂತ್ಯಗಳಿಗೆ ಕಳುಹಿಸಿ ಕೊಡಲಾಗಿದೆ. ಹಿಂಗಿದ್ದೊಂದು ನಾವು ಈಗ ನಾನು ಕೆದಂಬಡಿ ರಾಮೇಗೌಡರ ಮನೆಯಲ್ಲಿ ಕಲ್ಯಾಣಪ್ಪನ ನೇತೃತ್ವದಲ್ಲಿ ಚಳವಳಿ ನಡಿಬೇಕಾದ್ರೆ ಗುಟ್ಟು ಗುಟ್ಟಾಗಿ ಕೂಟದಂಗೆ ಆಯ್ತು ಅಂತ ಹೇಳ್ತಾರಲ್ಲ, ಇದು ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಉತ್ತರ ಭಾರತದ ಉದ್ದಗಲಕ್ಕೂ ಪ್ರಸರಣ ಆಗಿತ್ತು. ಅಂದ್ರೆ ಅಷ್ಟೊತ್ತಿಗೆ ನಮ್ಮಲ್ಲಿ ರಾಷ್ಟ್ರದ ಒಂದು ಪರಿಕಲ್ಪನೆ ಬಂದಿತ್ತು. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವ್ಯಾಪಾರದ ಸಂಪರ್ಕದ ಮುಖಾಂತರ ಬ್ರಿಟಿಷರು ಆವಾಗಲೇ ಬಂದಿದ್ರು. 1757 ಬೆಂಗಾಲ್ ಸರ್ಕಾರ ಬಂದಿರೋದ್ರಿಂದ ಒಂದಷ್ಟು ಸಾರಿಗೆ ಸಂಪರ್ಕಗಳು ಆಗಿದ್ದು, ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಜನಗಳು, ಅದು ದೇಶೀಯ ಜನರಾಗಿದ್ದು, ಯುರೋಪಿನಿಂದ ಬಹಳ ಮುಖ್ಯವಾಗಿ ಬ್ರಿಟಿಷರು, ಇವರು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸರಳವಾಗಿ ಮತ್ತು ಸುಲಭವಾಗಿ ಓಡಾಡ್ಲಿಕ್ಕೆ ಒಂದಷ್ಟು ರಸ್ತೆ ಮಾರ್ಗ ಆಗಿರ್ಬೋದು, ರೈಲು ಮಾರ್ಗ ಇವೆಲ್ಲವೂ ನಡೆದಿದ್ದೇವೆ. ಈಗ 1851 41 ಟೆಲಿಫೋನ್ ವ್ಯವಸ್ಥೆ ನಮ್ಗೆ ಬಂದಿತ್ತು. ರಸ್ತೆ ಮಾರ್ಗಗಳ ಮುಖಾಂತರ ರೈಲು, ಫಾರ್ ಎಕ್ಸಾಂಪಲ್ ಲಾರ್ಡ್ ಡಾಲ್ಹೌಸಿ ಮಾಡ್ತಾರೆ, ಅದು ಯಾವುದೋ ಒಂದು ಬಾಂಬೆ ಹತ್ತಿರದಲ್ಲಿ ಎಲ್ಲ ಒಂದಷ್ಟು. ಬಟ್
ಈ ಥರದ ಒಂದು ಕಮ್ಯುನಿಕೇಶನ್ ಟೆಕ್ನಾಲಜಿ ಶುರುವಾಗಿ ಬಿಡ್ತು. ಮತ್ತು ಇವ್ರದ್ದು ನೋಡಿ ನನಗೆ ಭಾಳ ಇಷ್ಟ ಆಗೋದು, ನನಗೆ ಭಾಳ ಸಿಲ್ಲಿ ಅಂತ ತಕೊಂಬಿಟ್ಟಾರೆ, ಬಟ್ ಭಾಳ ಸೀರಿಯಸ್ ಆದಂಥ ಒಂದು ಇಂಪ್ಯಾಕ್ಟ್ ಇದೆ ಇಲ್ಲಿ. ಏನು ಅಂತಂದರೆ, ಈ ರೆವಲ್ಯೂಷನರೀಸ್, ಈ ಹೋರಾಟಗಾರರಿದ್ದಾರಲ್ಲ, ಚಪಾತಿಯನ್ನು ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ರವಾನೆ ಮಾಡಿದ್ರು ಅಂತೇಳಿ ಒಂದು ಇದು ಬರುತ್ತೆ, ಚರ್ಚೆ ಬರುತ್ತೆ. ಲೋಟಸ್ ಫ್ಲವರ್ ಅನ್ನ, ತಾವರೆ ಹೂ ಉಂಟಲ್ಲ, ಇದನ್ನ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಮೂಟೆ ಮೂಟೆ ಅದನ್ನ ರವಾನೆ ಮಾಡ್ತಾರಂತ. ಬ್ರಿಟಿಷರು ಇದು ಕೇವಲ ಚಪಾತಿಯನ್ನ ಅಥವಾ ಲೋಟಸ್ ಫ್ಲವರ್ ಅನ್ನ ಕೊಂಡು ಹೋಗ್ತಾ ಇದ್ದಾರೆ. ಯಾತಕ್ಕಂದ್ರೆ ಒಂದು ಭಾಗದಲ್ಲಿ ಇರುವಂತ ಒಂದು ಕಾಯಿಲೆಯನ್ನ, ಮಾರಕ ಕಾಯಿಲೆಯನ್ನ ಇನ್ನೊಂದು ಭಾಗಕ್ಕೆ ರವಾನೆ ಮಾಡ್ತಾ ಇದ್ದಾರಂತ. ನಿಜವಾಗಿ ಹಂಗಿರ್ಲಿಲ್ಲ. ಈ ಎಲ್ಲ ಜನಗಳು ನಾಯಕರಿದ್ದಾರಲ್ಲ, ಅದ್ರಲ್ಲಿ ಒಂದು ಮೆಸೇಜ್ ಕಳಿಸ್ತಾ ಇದ್ರು. ನಾವು 1857 ಹೊತ್ತಿಗೆ ಗುಪ್ತ ಸಂದೇಶ ಅದು ಪತ್ರ ಕೊನೆಗೆ 2007 ಸಂದರ್ಭದಲ್ಲಿ ನಾವು 150 ವರ್ಷದ ಈ ಘಟನೆಯ 150 ವರ್ಷದ ಆಚರಣೆ ಮಾಡುವಾಗ ಬ್ರಿಟಿಷರು ಇದನ್ನ ಈ ಗೌಪ್ಯವಾಗಿ ಸರ್ಕ್ಯುಲೇಟ್ ಆಗಿರುವಂತ ಚೀಟಿಗಳಿದಾವಲ್ಲ, ಈ ಚೀಟಿಯಲ್ಲಿ ಅವರ ಉದ್ದೇಶಗಳು ಏನು ಅವ್ರು ಹೇಳ್ತಾರೆ. ನಮ್ಮ ಹೋರಾಟ ಇಡೀ ಹಿಂದೂಸ್ತಾನವನ್ನು ಒಂದುಗೂಡಿಸುವಂತ ಹೋರಾಟ ಅಂತ. ಹಿಂದೂಸ್ತಾನ ಅಂತೇಳಿ ಹೇಳಿದಾಗ ಇವತ್ತು ನಮ್ಮ ಪರಿಭಾಷೆ ಬೇರೆ ಆಗತ್ತೆ. ಇಡೀ ದೇಶವನ್ನ ಹಿಂದೂಸ್ತಾನ ಅಂತ ತಕೊಂಡ್ಬಿಟ್ಟೆ. ಅಂದ್ರೆ ದೇಶ ಕಟ್ಟುವಂತ ಯೋಚನೆ ಅದ್ರ ಹಿಂದ್ಗಡೆ ಇತ್ತು. ಈ ಎಲ್ಲ ಇದು ಸಣ್ಣ ಸಣ್ಣ ಚೀಟಿಗಳು ಬ್ರಿಟಿಷ್ ಆ ಕಾಲದಲ್ಲೇ ಕ್ವಿಕ್ ಆಗಿ ಬಿಟ್ಟು ಪ್ಯಾಕ್ ಮಾಡಿ ವೆಸ್ಟ್ ಇಂಡೀಸ್ ಕಳಿಸಿದ್ರಂತೆ. 2007 ಅದನ್ನ ಸಂಗ್ರಹಿಸಿ ಪುಸ್ತಕದ ರೂಪದಲ್ಲಿ ಬಂದಿದೆ. ಅಂದ್ರೆ ಈ ಟೈಮ್ ಈಗ ಬರುವಾಗ ಒಂದಷ್ಟು ಮಾಹಿತಿಗಳು ಜಾಸ್ತಿ ಬಂದವು, ಜನಗಳು ಜಾಗೃತರಾಗಿದ್ದಾರೆ. ನಾವು ಹೋರಾಟ ಮಾಡ್ಬೇಕಂದ್ರೆ ನಮ್ಮ ಹೋರಾಟದ ಉದ್ದೇಶಗಳನ್ನ ಒಂದಷ್ಟು ಜಾಸ್ತಿ ಜನಗಳಿಗೆ ರವಾನೆ ಮಾಡ್ಬೇಕನ್ನುವ ಕಾರಣಕ್ಕಾಗಿ 1857 ನಡೆದಿರೋ ಇಡೀ ಉತ್ತರ ಭಾರತವೇ ಇದರಲ್ಲಿ ಭಾಗವಹಿಸಿತ್ತು. ಬರ್ರಂಪುರ್ ರೆಜಿಮೆಂಟ್ ನಲ್ಲಿ ಈ ಘಟನೆ ನಡೀತು. ನಿಜವಾಗಿ ಬ್ರಿಟಿಷರು ಏನ್ ಹೇಳ್ತಾರೆ, ಇದು ಸಿಪಾಯಿದಂಗೆ. ನಿಜಕ್ಕೂ ಸಿಪಾಯಿಗಳಿಗೆ ಸಮಸ್ಯೆ ಇತ್ತು. ಅವರಿಗೆ ಸುಬೇದಾರ ಹುದ್ದೆ ಬಿಟ್ಟರೆ ಬೇರೆ ಯಾವ ಪ್ರಮೋಷನ್ ಇರಲಿಲ್ಲ, ಅಥವಾ ಅವರಿಗೆ ಸಂಬಳ ಬಹಳ ಕಡಿಮೆ ಇತ್ತು. ಯುದ್ಧ ಸಂದರ್ಭದಲ್ಲಿ ಮಾತ್ರ ಭತ್ಯೆಯನ್ನು ಕೊಡ್ತಾ ಇದ್ರು. ಜಾತಿ ವಿಚಾರದಲ್ಲಿ ಕಾಸ್ಟ್ ಪ್ರಿಜುಡಿಸ್ ಅನ್ನುವಂಥದ್ದಿದೆ. ಸಮುದ್ರವನ್ನು ದಾಟುವ ವಿಚಾರದಲ್ಲಿ ಹಿಂದೂ ಸೈನಿಕರಿಗೆ ಪ್ರಾಬ್ಲಮ್ ಇತ್ತು. ಅಥವಾ ಕೋವಿಯನ್ನ ಗ್ರೀಸೆಡ್ ಕಾರ್ಟ್ರಿಜಸ್ ಅಂತ ಹೇಳ್ತಾರೆ, ಅದನ್ನ ಬಾಯಿಯಲ್ಲಿ ಕಚ್ಚಿ ಈ ವಿಚಾರದಲ್ಲಿ ಮುಸ್ಲಿಂ ಮತ್ತು ಹಿಂದೂ ಸೈನಿಕರಿಗೆ ಪ್ರಾಬ್ಲಮ್ ಇತ್ತು. ಸಡನ್ ಆಗಿ ಬಿಟ್ಟು ಔಟ್ ಬೋಸ್ತಾ ಇದೆ. ಆಕ್ಚುಲಿ ಇದೆಲ್ಲ ಗಾಳಿ ಸುದ್ದಿ. ನಮ್ಗೆ ಹೊಸದಾಗಿ ಕೊಡ್ತಾ ಇರುವಂತ ಈ ಅಸ್ತ್ರ ಇದೆಯಲ್ಲ ಕೋವಿ, ಇದನ್ನ ನಾವು ಬಾಯಿಂದ ಕಚ್ಚಬೇಕು ಅಂತ ಇದ್ರೆ ಅದಕ್ಕೆ ಹಂದಿ ಮತ್ತು ದಂದದ ಕೊಬ್ಬನ್ನ ನಿಜವಾಗಿ ಸುಳ್ಳು. ಬಟ್ ಜನ ಏನು ಕಾಲ್ ಕಿತ್ತು ನಿಂತಿದ್ದಾರೆ, ಯಾವಾಗ ಅವಕಾಶ, ದೇ ಜಸ್ಟ್ ವಾಂಟೆಡ್ ಟು ಸೀಸ್ ದಿ ಆಪರ್ಚುನಿಟಿ. ಹಿಂಗಿದ್ದೊಂದು ಗಾಳಿ ಸುದ್ದಿ ಹೇಳಿಸಿ ಬಿಟ್ರ, ಒಂದು ಕಡೆಯಿಂದ ಹಿಂದೂ ಸೈನಿಕರು ಮತ್ತೊಂದು ಕಡೆ ಮುಸ್ಲಿಂ ಸೈನಿಕರು ದಂಗೆ ಎದ್ದಿದ್ದು ಇಡೀ ಉತ್ತರ ಭಾರತ ಇಡೀ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತುವಂತ ಕೆಲಸ ಮಾಡಿದೆ. ಈ ಧ್ವನಿ ಕಲೆಕ್ಟಿವ್ ಫೋರ್ಸ್ ಸಾಮೂಹಿಕ. ಅದ್ರ ಹಿಂದಗಡೆ ಈ ಎಲ್ಲ ಘಟನೆಗಳು ಪ್ರೇರಣೆ ನೀಡಿದವೆ. ಅವ್ರಿಗೆ ಅರ್ಥ ಆಗುತ್ತೆ. ಅಷ್ಟೊತ್ತಿಗಾಗಲೇ ಕಮ್ಯುನಿಕೇಶನ್ ಟೆಕ್ನಾಲಜಿ ಬೆಳೆದಿದೆ. ನಿಮ್ಮ ಜರ್ನಲಿಸಮ್ ಅನ್ನೋದು ನಿಧಾನಗತಿಯಲ್ಲಿ ಬೆಳೀತಾ ಇದೆ. ಪ್ರಿಂಟ್ ಮೀಡಿಯಾ ಅನ್ನುವಂಥದ್ದು. ನಾನು 1850 ದಶಕದ ಮಾತಾಡ್ತಿದ್ದೀನಿ. ವಾರಕ್ಕೊಂದು ಪತ್ರಿಕೆ. ಈಗ ನೀವು ನೋಡಿ 2020 ದಶಕದ ಹೋರಾಟವನ್ನು ನೀವು ನೋಡಿದ್ರೆ ಶಿರ್ಸಿ ಭಾಗದಲ್ಲಿ, ಹಾಸನ ಪ್ರದೇಶದಲ್ಲಿ, ನಮ್ಮ ಸುಳ್ಳಿಪುತ್ತೂರಲ್ಲಿ ಅಥವಾ ಮೈಸೂರು ಭಾಗದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ವಾರಪತ್ರಿಕೆಗಳು ಬರ್ತಿದ್ವು. ಒಂದಷ್ಟು ಮನೆಗೆ ಆರಂಭ ಆಗಿತ್ತು. ಅಂದ್ರೆ ಕಮ್ಯುನಿಕೇಶನ್ ನಿಧಾನವಾಗಿ ಬೆಳೀತಾ ಇದ್ದು ಸಂದರ್ಭದಲ್ಲಿ ಮತ್ತು ಜನರಲ್ಲಿ ಎಚ್ಚರಿಸುವಂತ ಕೆಲಸವನ್ನು ಮಾಡ್ತಾ ಇದ್ರು. ಈ ಎಚ್ಚರಿಕೆಯ ಮುಂದುವರಿದ ಭಾಗವಾಗಿ 1857 ಘಟನೆ, ಅದರ ನಂತರ ವಾಪಸ್ ತಿರುಗಲಿಲ್ಲ. ಇಡೀ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಪ್ರಭುತ್ವ ಅಲ್ಲಾಡಿ ಇರುವಂತದ್ದು ಆ ಘಟನೆಯಿಂದಾಗಿ. ಇನ್ಫ್ಯಾಕ್ಟ್ ಲಂಡನ್ ಸರ್ಕಾರ ಅಲ್ಲಿ ಏನೋ ಆಗ್ತಾ ಇದೆ, ಅವ್ರು ಬಾಯ್ಬಿಟ್ಟು ಹೇಳ್ತಾ ಇಲ್ಲ. ಕಂಪನಿ ಸರ್ಕಾರದ ಫೇಲ್ಯೂರ್ ಅಂತ ಹೇಳಲಿಲ್ಲ. ಇಲ್ಲ ನಾವು ನೆಕ್ಸ್ಟ್ ಇಲ್ಲ ನಿಮ್ಗೆ ನಮ್ಮ ಕಂಪನಿ ಸರ್ಕಾರದ ವಿರುದ್ಧ ನಿಮ್ಗೆ ಅಸಮಾಧಾನ ಇತ್ತಂದ್ರೆ ಅವ್ರನ್ನ ವಾಪಸ್ ಕರ್ಕೊಳ್ತೀವಿ. ಲಾರ್ಡ್ ಕ್ಯಾನಿಂಗ್, ದಿ ಲಾಸ್ಟ್ ಗವರ್ನರ್ ಜನರಲ್ ಅಂಡ್ ದಿ ಫಸ್ಟ್ ವೈಸರ್ ಆಫ್ ಇಂಡಿಯಾ, ಅವನನ್ನು ಕಳಿಸ್ತಾರೆ. ಕಳಿಸಿಬಿಟ್ಟು ಇಲ್ಲ ಭಾರತೀಯರಿಗೆ ತುಂಬಾ ನೋವಾಗಿದೆ, ನೀನು ಹೋಗಿಬಿಟ್ಟು ರಿಫಾರ್ಮ್ ಅನ್ನುವಂಥದ್ದು ಒಂಥರ ರೀಕಾಂಕ್ವೆಸ್ಟ್, ನೊಂದ ಮನಸ್ಸುಗಳನ್ನ ತಮ್ಮ ಕಡೆಗೆ ಒಲೈಸುವ ಬೆಂಗಾಲಿ ಬಾಬುಗಳು ಅಂತೇಳಿ ಹೇಳ್ತೀವಿ ನಾವು. ಅವರನ್ನ ನಿಮ್ಗೆ ಸಮಸ್ಯೆ ಅಂತದ್ದು, ನಿಮ್ಮವರು ತಪ್ಪು ಮಾಡಿದಾಗ
ಶಿಕ್ಷೆ ಕೊಡುವಂಥ ವಿಚಾರದಲ್ಲಿ ಬ್ರಿಟಿಷ್ ಲಾಯರ್ಸ್ ಅಲ್ವಾ, ನಾವು ಹಂಗೆ ಮಾಡೋದಿಲ್ಲ, ಇನ್ನು ಮುಂದೆ ನಿಮ್ಮನ್ನ ನೇಮಕ ಮಾಡ್ತೀವಿ ಅಂತಾರೆ. ಒಂಥರ ಮೂಗಿಗೆ ಬೆಲ್ಲ ಹತ್ತಿದಂಗೆ ಎಮ್ನೆಸ್ಟಿ ಅಂತ ಕಮಿಟಿ ಇವು ಹಂಗೆ ಮಾಡಿಬಿಟ್ಟು ಇಡೀ ಲಾಯರ್ ಸಮುದಾಯವನ್ನು ತನ್ನ ಕಡೆಗೆ ಓಲೈಸಿಕೊಳ್ತಾರೆ. ಯಾವುದೇ ಬ್ರಿಟಿಷ್ ಸಾಮ್ರಾಜ್ಯವನ್ನು ಯಾವುದೇ ವ್ಯಕ್ತಿ ಟೀಕೆ ಮಾಡಿದಾಗ ಬೆಂಗಾಲಿ ಬಾಬುಗಳು ಅವ್ರ ಪರವಾಗಿ ನಿಲ್ತಾರೆ. ಅಂದ್ರೆ ತಮ್ಮ ಬೆಂಬಲಿಗರನ್ನ ಅವರೇ ಸೃಷ್ಟಿ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಇನ್ನೊಂದು ಕಡೆ ರೈತರಿಗೆ ಇದು ಸೈನಿಕರಿಗೆ ನಿಮಗೆ ಸಂಬಳ ಸರಿಯಾಗಿ ಕೊಡ್ತಿಲ್ಲ, ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯ ಸಂಬಳವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ, ಒಳ್ಳೆಯ ಪ್ರಮೋಷನ್ ಕೊಡ್ತೀವಿ ಅಂತೇಳಿ ಹೇಳಿದಾಗ ಆಟೋಮೆಟಿಕ್ ಆಗಿ ಮುಂದಿನ ದಿನಗಳಲ್ಲಿ ಅವರು ಬ್ರಿಟಿಷರ ಬೆಂಬಲಿಗರಾಗಿ ಬಿಡ್ತಾರೆ. ಟೀಕೆ ಮಾಡಿ ಇಲ್ಲ ನಮಗೆ ಈ ಆಶ್ವಾಸನೆ ಕೊಟ್ಟಿದ್ದಾರೆ. ಇದು ಇವತ್ತಿನ ಸಂದರ್ಭದಲ್ಲಿ ನಾಯಕರನ್ನ ಬಗ್ಗು ಬಡಿದು ಹಿಂಗೆ ನಮಗಿದು ಅರ್ಥ ಆಗುದಿಲ್ಲ, ಅಲ್ಲೇ ಮನೆಗಿದು ಅರ್ಥ ಆಗುದಿಲ್ಲ. ಬಟ್ ಇದು ಈ ಪರಂಪರೆ ಆ ಕಾಲಘಟ್ಟದಿಂದ ಬಂದಿದೆ. ಇದರ ಮುಂದುವರಿದ ಭಾಗವೇ 1885ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಂದಿರುವಂಥದ್ದು. ಇದಕ್ಕೊಂದು ನಿರ್ದಿಷ್ಟವಾದಂಥ ಉದ್ದೇಶ ಇತ್ತು. ಅಲ್ಲಿವರೆಗೆ ನಮಗೆ ಈ ಹೋರಾಟಕ್ಕೆ ನಿರ್ದಿಷ್ಟವಾದಂಥ ಸಿದ್ಧ ಮಾದರಿಯ ಐಡಿಯಾಲಜಿ ಇರಲಿಲ್ಲ, ಒಂದು ಸಂಘಟನೆ ಅನ್ನುವಂಥದ್ದು ಇರಲಿಲ್ಲ, ರಾಷ್ಟ್ರ ನಾಯಕರು ಒಂದು ಸಂಘಟನೆ ಮುಖಾಂತರ ಮಾತನಾಡುವಂಥ ಒಂದು ಸಂಘಟನೆ ಇರಲಿಲ್ಲ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆ ಕಾರಣಕ್ಕಾಗಿ ಬಹಳ ಅಭೂತಪೂರ್ವವಾದಂಥ ಯಶಸ್ಸನ್ನು ಕಾಣುತ್ತೆ. ಮಂದಗಾಮಿಗಳು, ತೀವ್ರಗಾಮಿಗಳು, ಬೇರೆ ಬೇರೆ ಯೋಚನೆಗಳನ್ನ ಅಂದ್ರೆ ಐಡಿಯಾಲಜಿಕಲ್ ಫೋರ್ಸ್ ಅನ್ನುವಂಥದ್ದು ಈ ಕಾಲಘಟ್ಟಕ್ಕೆ ಪ್ರವೇಶ ಮಾಡುವಂಥದ್ದು ಅಟ್ಲೀಸ್ಟ್ ಕೊನೆಗೆ ನಮ್ಮ ಯೋಜನೆಗಳು ಹೆಂಗ ಇರಬೇಕು ಅನ್ನೋದ್ರ ಬಗ್ಗೆ. ಅಂದ್ರೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಆರ್ಥಿಕ ಸೋರಿಕೆಯ ಅನ್ನುವಂಥದ್ದು ಬಹಳ ಗಂಭೀರವಾಗಿ ಟೀಕೆ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು ಈ ಕಾಲಘಟ್ಟದಲ್ಲಿ. ಈ ಕಾರಣಕ್ಕೆ ನನಗನ್ಸುವಂಥದ್ದು ಇದುವೇ ಏನು ಸ್ಥಳೀಯ ಮಟ್ಟದಲ್ಲಿ ನಡೆದಿರುವಂತ ಚಳವಳಿಯ ಮುಂದುವರಿದ ಭಾಗವೇ. ರಾಣಿ ಅಬ್ಬಕ್ಕಯ್ಯ ಏನ್ ಮಾಡಿದ್ರು ಎಲ್ಲವೂ ಇದೆ. ಈಗ ನಂತರ ಇದರ ಮುಂದುವರಿದ ಭಾಗ ಕರಾವಳಿ ಭಾಗದಲ್ಲಿ ಕುದ್ಮಲ್ ರಾಘರಾಯರು ಬರ್ತಾರೆ, ಕಾರ್ನಾಡ್ ಸದಾಶಿವರಾಯರು ಬರ್ತಾರೆ. ಇಲ್ಲಿನ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಅವ್ರು ಮಾತಾಡ್ತಾರೆ. ಗಾಂಧಿ ಮಾತಾಡಿದ್ದೇ ಗಾಂಧಿ 1922 ಸರಿ ನಮ್ಮ ಕರ್ನಾಟಕಕ್ಕೆ ಭೇಟಿ ಕೊಡ್ತಾರೆ. 21ರಲ್ಲಿ ಬರ್ತಾರೆ, ಅಸಹಕಾರ ಚಳವಳಿ ಬಗ್ಗೆ ಪರಿಚಯ ಮಾಡಿಸ್ತಾರೆ. 27ರಲ್ಲಿ ಅವ್ರು ಬರ್ತಾರೆ, ನಮಗೆ ರಾಜ್ಯ ಬೇಕು ಅಂತ ಕಮಿಟಿ. ಅವರ ಹೋರಾಟವನ್ನ ಅರ್ಥ ಮಾಡಿಕೊಂಡು ಕುದ್ಮಲ್ ರಂಗರಾಯ ಅಂತವರು, ಕಾರ್ನಾಡ್ ಸದಾಶಿವರು ದೇಶಿ ಮಟ್ಟದಲ್ಲಿ ನಾಯಕರಾಗಿ ಬರ್ತಾರೆ, ಅವರಿಗೆ ಬೆಂಬಲ ಬರ್ತಾರೆ. ಕೆಲಸ ಕಾಂತಾಪುರ ಕಾದಂಬರಿಯನ್ನ ನೀವು ಓದ್ಬೇಕು, ರಾಜಾರಾವ್ ಬರೆದಿರುವಂತದ್ದು. ಅಲ್ಲಿ ಮೂರ್ತಿ ಅನ್ನುವಂತ ಒಬ್ಬ ವ್ಯಕ್ತಿ ಇವತ್ತಿನ ಹಾಸನ ಆಗಿರ್ಬೋದು, ಈ ಮಲೆನಾಡಿನ ಪ್ರದೇಶದಲ್ಲಿ ಒಂದು ಭಾವಿಸಿದ ಒಂದು ಜಗತ್ತನ್ನು ಸೃಷ್ಟಿ ಮಾಡ್ತಾರೆ. ಕಾಂತಾಪುರ ಅನ್ನುವಂಥದ್ದು ಒಂದು ಭಾವಿಸಿದ ಜಗತ್ತದು. ಆ ಜಗತ್ತನ್ನ ಒಳಗಡೆ ಗಾಂಧಿ ಬರ್ತಾರೆ ಅಂತ ಹೇಳ್ತಾರೆ. ನಿಜವಾದ ಗಾಂಧಿ ಬರುದಿಲ್ಲ. ಒಬ್ಬ ಮೂರ್ತಿ ಅನ್ನುವಂಥ ಬ್ರಾಹ್ಮಣ ಎಜುಕೇಟೆಡ್ ಜೆಂಟಲ್ಮ್ಯಾನ್ ಆ ಪ್ರದೇಶಕ್ಕೆ ಬರ್ತಾನೆ. ಗಾಂಧಿ ಎಲ್ಲ ಫಿಲಾಸಫಿಯನ್ನು ಪರಿಚಯ ಮಾಡಿಸಿದ್ರೆ ಆ ಹಳ್ಳಿಯ ಜನರಲ್ಲಿ ರಾಷ್ಟ್ರ ಪ್ರಜ್ಞೆಯನ್ನು ಹಾಕ್ತಾನೆ, ರಾಷ್ಟ್ರೀಯ ಆಂದೋಲನವನ್ನು ಸೃಷ್ಟಿ ಮಾಡುವಂಥ ಕೆಲಸ ಮಾಡ್ತಾನೆ. ಇದು ಎಲ್ಲ ತರದ ಬೇರೆ ಬೇರೆ ತರದ ಕಾದಂಬರಿಗಳು ಬಂದು, ಕವನಗಳು ಸೃಷ್ಟಿಯಾದವು, ನಾಟಕಗಳು ಬಂದು. ಅಂದ್ರೆ ಬ್ರಿಟಿಷ್ ವಿರುದ್ಧ ಹೋರಾಟದ ಬೇರೆ ಬೇರೆ ಮಾಡುವಂತ ಕೆಲಸವನ್ನು ಈ ದೃಶ್ಯ ಮಾಧ್ಯಮ ಮಾಡ್ತಾ ಇರುವಂತ ಕೆಲಸ ಆ ಕಾಲದಲ್ಲಿ ನಾಟಕದ ಮುಖಾಂತರ, ಬೀದಿ ನಾಟಕಗಳು ಅನ್ನುವಂಥದ್ದು ಆ ಕಾಲಘಟ್ಟದಲ್ಲಿ ಬಂದಿರುವಂತದ್ದು. ಇದರಲ್ಲಿ ಒಂದು ಸಂದೇಶ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಸೊ ಇದರ ಮುಂದುವರಿದ ಭಾಗವಾಗಿ ರಾಷ್ಟ್ರ ಮಟ್ಟದಲ್ಲಿ ನಡೆದಿರುವಂತಹ ಹೋರಾಟ, ಆ ಹೋರಾಟ ಅನ್ನುವಂಥದ್ದು ನಿಜವಾದ ಸ್ವಾತಂತ್ರ್ಯ ಹೋರಾಟವೇ. 1947ರಲ್ಲಿ ಆ ಯಶೋಗಾಥೆಯ ಮುಂದುವರಿದ ಭಾಗವಾದ ಫಲಿತಾಂಶ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರುವಂಥದ್ದು. ಬ್ರಿಟಿಷರ ಆಡಳಿತದ ಸಂಕೋಲೆಯಿಂದ ನಾವು ಬಿಡುಗಡೆ ಆಗಿರುವಂಥದ್ದು. ಒಂದು ಅದ್ಭುತವಾದಂತ ಕಥನ ಇದೆ. ಹೇಳಿದಾಗ ಒಂದು ಸಣ್ಣ ಸಣ್ಣ ಪ್ರಾಂತ್ಯದಲ್ಲಿ ಆರಂಭವಾದಂಥ ಹೋರಾಟಗಳು ಅದು ನಿಧಾನಕ್ಕೆ ಇಡೀ ದೇಶವ್ಯಾಪಿಯಾಗಿ ಏನು ಸ್ಪ್ರೆಡ್ ಔಟ್ ಆದಂಥ ಒಂದು ಕಥನ. ಅದು ಭಾರಿ ಏನು ಅದ್ಭುತವಾದಂಥ, ಯಾಕಂದರೆ ನೀವು ಆರಂಭದಲ್ಲಿ ಮಾತಿನಲ್ಲಿ ಹೇಳಿದರೆ ಇವತ್ತಿನ ಯುವ ಜನರಿಗೆ, ಇವತ್ತಿನ ವಿದ್ಯಾರ್ಥಿಗಳಿಗೆ ನಮ್ಮ ಹೋರಾಟಗಳು, ಅದರ ಬಗ್ಗೆ ಅರಿವು, ಮಾಹಿತಿಗಳು ಅದರಲ್ಲಿ ಕೂಡ ಉಲ್ಲೇಖ ಮಾಡಿರುವಂಥದ್ದು ಅಬ್ಬಕ್ಕ ರಾಣಿಯ ಮತ್ತು 1837ರ ಏನು ಕೊಡಗು ಸುಳ್ಯ
ಹೋರಾಟ. ಸೊ ಇವೆಲ್ಲವೂ ವಿದ್ಯಾರ್ಥಿಗಳಿಗೆ ಮತ್ತು ಯುವ ಜನರಿಗೆ ಪ್ರೇರಣೆ ಆಗಬೇಕು ಮತ್ತು ಅದರ ಬಗ್ಗೆ ಅರಿವು ಮೂಡಬೇಕು ಅಂತ. ಎಸ್ ಸರ್, ಈ ಒಂದು ಮಾತುಕತೆಯಲ್ಲಿ ಸ್ವಾತಂತ್ರ್ಯದ ಸಂಭ್ರಮ 75ರ ಏನು ಈ ಒಂದು ಸ್ವಾತಂತ್ರ್ಯದ ವಜ್ರ ಮಹೋತ್ಸವದ ಸಂದರ್ಭದಲ್ಲಿ ಮತ್ತೆ ನಾವು ಅದನ್ನು ನೆನಪಿಸಿಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ಮತ್ತು ಒಂದು ಒಳ್ಳೆಯ ಆಶಯ ಕೂಡ. ಸೊ ಈ ಒಂದು ಮಾತುಕತೆಯಲ್ಲಿ ನಾನು ಸಮಾಪನ ಮಾಡ್ತಾ ಇದ್ದೇನೆ. ಸೊ ಈ ಒಂದು ಸಮಾಪನ ಮಾಡೋ ಸಂದರ್ಭದಲ್ಲಿ ನಾನು ಡಾಕ್ಟರ್ ಬಾರ್ಕೂರು ಉದಯ ಅವರಿಗೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಿದ್ದೇನೆ ಸರ್. ಧನ್ಯವಾದಗಳು. ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇವೆ. ನಮಸ್ಕಾರ.